लोकनाथं त्रिलोकेशं कौतुभाभरणहरीं नीलवर्णं वेदवासं श्रीवत्सः वत्स्वामिने नमः आरणदेवतपूजाराधनं समर्पयामि आं बीजं शक्तिहेमं कीलकं श्री सत्यनारायणस्वामि प्रीत्यर्थे अष्टोत्तरशतनामपूजने विनियोगः ॐ श्रीनारायणाय नमः ॐ नराय नमः ॐ शौरये नमः ॐ वामनाय नमः ॐ चक्रपाणये नमः ॐ जनार्दनाय नमः ॐ वासुदेवाय नमः ॐ जगज्जूरये नमः ॐ ज्ञानपञ्जराय नमः ॐ वल्लभाय नमः ॐ जगन्नाथाय नमः ॐ चतुर्मूर्तते नमः ॐ चतुर्भुजाय नमः ॐ देवदेवाय नमः ॐ ऋषिकेशाय नमः ॐ गोविन्दाय नमः ॐ गरुडध्वजाय नमः ॐ नारसिंहाय नमः ॐ महातेजसे नमः ॐ ऋभुवे नमः ॐ भुवनेश्वराय नमः ॐ श्रीधराय नमः ॐ देवकीपुत्राय नमः ॐ पार्थसारथये नमः ॐ अच्युताय नमः ॐ श्रीशङ्खपाणये नमः ॐ परमज्योतिषे नमः ॐ आत्मज्योतिषे नमः ॐ अचञ्चलाय नमः ॐ श्रीवत्साङ्काय नमः ॐ श्री अखिलाधराय नमः ॐ सर्वलोकाधराय नमः ॐ प्रभवे नमः ॐ त्रिविक्रमाय नमः ॐ त्रिकालज्ञाय नमः ॐ त्रिधाम्ने नमः ॐ करुणाकराय नमः ॐ सर्वज्ञाय नमः ॐ सर्वगाय नमः ॐ सर्वाय नमः ॐ सर्वेशाय नमः ॐ सर्वसाक्षिकाय नमः ॐ हयग्रीवाय नमः ॐ हरये नमः ॐ सारण्ये नमः ॐ सत्यवत्सलाय नमः ॐ सत्यपुष्कराय नमः ॐ सत्यदृढाय नमः ॐ सत्यभामावताराय नमः ॐ सत्यग्रहरूपिणे नमः ॐ श्रीलक्ष्मी सत्यनारायणस्वामिदेवताभ्यो नमः इति अष्टोत्तरदशनामपूजाराधनं समर्पयामि लक्ष्मी सत्यनारायणस्वामिने नमः शमे गोदे शतं विहितरिपीयामि लक्ष्मी सत्यनारायण स्वामिने नमः।
ಜ್ಞಾನ ಪದೇ ಪದೇ ಅವಳು ಪೂಜಾ ವಿನಿಯೋಗಡಿ ಪುನಃ ಪಂಪೆನ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಅನ್ಯಕ್ಷೇತ್ರ ಬಂಡೆಂಚ ನಿಕ್ಲೆಗೆ ಮಾತ ಪಕ್ಕದಲ್ಲಿ ಕುಪ್ಪವು ಕ್ಷೇತ್ರ ಬಂಡದ ದೇವಸ್ಥಾನ. ಕ್ಷೇತ್ರ ಬಂಡ ದೇವಸ್ಥಾನ ನಿಜವಾದ ಈ ರೂಪಡು ಈ ರೂಪಡು ಅರ್ಥ ಮಾಡ್ತಾಗ ಕ್ಷೇತ್ರ ಬಂಡ ಕ್ಷೇತ್ರ ಇತಿ ಕ್ಷೇತ್ರೇ ಇತಿ ಕ್ಷೇತ್ರಜ್ಞಾನ ಬಂಡ ನಮ್ಮ ಶರೀರದ ಒಂದು ಕ್ಷೇತ್ರವಾದ ದೇಹದ ಒಂದು ಕ್ಷೇತ್ರವಾದ ಈ ಕ್ಷೇತ್ರಡುವರಿ ಕ್ಷೇತ್ರಜ್ಞೆ ಎಂದು ఆయన ನಮ್ಮ ಎಂಚ ಕೊಂಡಲಳಿ ದೇವರಿಂದ ಪನೊಳಿ ಸತ್ಯ ಅಂದ ಪನೊಳಿ ಉಸುರು ಒಂದು ಪನೊಳಿ ಆತ್ಮ ಅಂದ ಪನೊಳಿ ಎಂಚಲ ಸ್ವಾಮಿ ಎಂದು ಪನೊಳಿ ದೈವ ಅಂದ ಪನೊಳಿ ದೇವರಿಂದ ಪನೊಳಿ ಗುರು ಅಂದ ಪನೊಳಿ ನಾಲ ಆ ಭಗವಂತೆ ಬಂತಿನಿ ಅವೇ ಕ್ಷಣ ಕ್ಷಣಕ್ಕುಲ ಪುಣ್ಯ ಜನ್ಮಗೂ ಬತ್ತಿನ ಚಿತ್ತನ ಮಾನವ ಕುಲ ಸದಾ ಕಾಲ ಸತ್ಯ ಧರ್ಮ ಚಾರಿತ್ರ್ಯರಾದರೆ ಈ ಪವಿತ್ರವಾದ ಚಿತ್ತನ ಆತ್ಮದ ಪರಮಾತ್ಮನ ಸಾಕ್ಷಾತ್ಕಾರ ಕನಸಾವರ ಚಿತ್ತನ ವ್ಯವಸ್ಥೆ ನಮರ್ದಾವ. ಆ ಸಾಧನೆ ನಮರ್ದಾವ. ಆ ಸಾಧನೆ ಮಾತಾಯುಗಳ ಮಾತೆರೆಗಳ ಅನುಕೂಲಕರವಾದ ಅಜ್ಜಿ ಪಟ್ಟಣ ಚಿತ್ತನ ಸಂಕಲ್ಪ ಬಹುಶಃ ನಮ್ಮ ಋಷಿ ಪರಂಪರೆಗೆ ತೆರೆದಿಟ್ಟಿರುವುದನ್ನು ಪಡ ನಮ್ಮ ಶಾಸ್ತ್ರ ನೀತಿ ನಿಯಮ ಆ ಋಷಿ ಪರಂಪರೆದ ಅಗಾಧವಾದ ಚಿತ್ತನ ಜ್ಞಾನ ಭಂಡಾರದವರ ಏತ್ತು ವರ್ಷಕ್ಕೂ ದುಂಬು ದಾನೆ ಹಾಕೋದು ಏತ್ತು ವರ್ಷಕ್ಕೂ ಪಿರವುಗು ದಾನೆ ಆದಿ ಇತ್ತಂದ್ರೆ ಐಕ ಪಂಡ್ಕೊಂಡೆ ಕೃತ ತ್ರೇತ ದ್ವಾಪಾರ ಕಲಿ ಅಂಚನೆ ಭೂತಮಾನ ಭವಿಷ್ಯತ್ ವರ್ತಮಾನ ಈ ರೂಪಗಳು ಮಾತೃ ಚಿಂತನವಂತನವು ನಮ್ಮ ಪರಂಪರೆ ನಮ್ಮ ಋಷಿ ಪರಂಪರೆ. ಅಂಚಾದರೆ ಈ ಮನುಕುಲ ನಮ್ಮ ಪುಣ್ಯನು ಸಂಪಾದನೆ ಮಾಡ್ತಾರೆ. ಐಟೇ ಈ ಸತ್ಯನಾರಾಯಣ ದೇವರ ಪೂಜೆ ನಿಜವಾದ ನಮಗೆ ಪುಣ್ಯದ ಪೂಜೆ ಅಂದೇ ಪುದರಿದೆ. ದಾಯ ಪುಣ್ಯದ ಪೂಜೆ ಅಂತ ಪುದರದ ಒಂದು ಕೇಂದ್ರ ಒಂದು ನಾರಾಯಣನ ಪೂಜೆ. ಅವಾಗ ಈ ನಾರಾಯಣನ ಪೂಜೆ ಅಂದುಕೊಂಡ ನಾರಾಯಣ ಬರುತ್ತಿನ 4 ಅಕ್ಷರಗಳು ಮನುಷ್ಯ ಕುಲ ನರಮಾನಿ ಜನ್ಮಗು ಬತ್ತಿನಂಚಿತ್ತಿನಾಯೇ ತನ್ನ ನಾರಾಯಣ ಈ ನಾರಾಯಣ ಬತ್ತಿನಂಚಿತ್ತಿನ 4 ಅಕ್ಷರಗಳು ನಿತ್ಯ ಕ್ಷಣಗಾಲಗಳಿಗೆ ಸುರಿಕೊಂಡು ಬತ್ತಂದ ఆయన ಜನ್ಮಲ ఆయన ಜೀವನದ ಪಾವನವಾದ ಸಾರ್ಥಕ್ಯ ಜೀವನ ನಡಪಾದ ಆಯ ಮೋಕ್ಷದ ಪಥಪತ್ವೇ ಎಂಬುದರ ವಿಶೇಷವಾದ ಚಿತ್ರಣ ಅರ್ಥ. ಅವಾಗ ನಮ್ಮ ಮಾತೆಲ್ಲ ಮಾನವ ಜನ್ಮಗು ಮೈದ ಭಕ್ತ ಬಂಧುಳೆ ಆಟ ನಮ್ಮ ಏರ್ಲ ಉವೇ ಸುಖ ಭೋಗಗು ವೈದ್ಯ ನಿಜವಾದ ನಮ್ಮ ಈ ಜನ್ಮಗು ಬಂದ ಚಿತ್ರ ಒಂದು ಮಲ್ಲ ಉದ್ದೇಶ ಒಂದು ವಿಶೇಷವಾದ ಚಿತ್ರ ಸತ್ಯವಾಯಿನ ಕಾರಣದಾದ ಕೇಂದ್ರ ಈ ಆತ್ಮಗೂ ಮೋಕ್ಷ ಅದಕ್ಕೋಸ್ಕರ ಮಾತ್ರ ನಮ್ಮ ಈ ಮಾನವ ಜನ್ಮಗು ವೈದ್ಯ ಅಂಡಜಾದರಾಯುಜಾದಿಜಾಯುಜಾಯೋ ನಿಜಾತ ಬೇರೆ ಬೇರೆ ಜನ್ಮ ಉಂಟು ಈ ಆತ್ಮ ಎಂಚ ಉಂಡು ಆರೂಪುಂಡು ಅವು ನಮಗೆ ಏರೆಗಳ ಗೊತ್ತಿತ್ತು ಎಂಟಕ್ಕೆ ಎಂದಾಗ ಎಂಗಳ ಗೊತ್ತಿತ್ತು ಅಂಚಾದೆ ಈ ಆತ್ಮಗೂ ಪರಮಾತ್ಮನ ಸಾಕ್ಷಾತ್ಕರಿಸುವ ಚಿಂತನ ಯೋಗ ಮಾತ್ರ ನಮಗುಂಡು ಅವು ಭಾರಿ ಸುಲಭವಾದಿಲ್ಲ ಉಂಡುಗೆ ಅದಕ್ಕೋಸ್ಕರ ಈ ಕಲಿಯುಗಗಳು ಸತ್ಯನಾರಾಯಣ ದೇವರನ್ನ ಕಥಾಶ್ರವಣ ಬಂತಂದ ನಮ್ಮ ಕುಳ್ಳೊಂದು ಮಾತೆಲ್ಲ ಆ ನಾರಾಯಣ ದೇವರನ್ನು ಸದಾ ಸ್ಮರಣ ಬಂತಲೇ ಕಾಪಡು ಐಕ ಭಗವಂತೆ ಬಂತೇನೆ ಮನನಂ ಶ್ರವಣಂ ಧ್ಯಾನಂ ಅರ್ಚನಂ ಕೀರ್ತನಂ ದಾಸ್ಯಂ ಸಖ್ಯೋ ಆತ್ಮನಿವೇದನಂ ಚರಣ ಸೇವನಂ. ಅವಾಗ ಈ ವರ್ಮ ವಿಧಕ ಭಕ್ತಿದ ಸಾಧಿಡು ಹೂವಾಂಡಲ ಒಂಜಿ ಸಾಧಿದಂಡಲ ಮಾನವ ಜನ್ಮದ ಬತ್ತಿನ ನಮ್ಮ ಪತ್ತೊಂಡಂಡ ನಮಕ್ಕೆ ಮುಕ್ತಿ ಪದ ಖಂಡಿತ. ಮನನಂ ಶ್ರವಣಂ ಸ್ವರೂಪ ಬರ್ಬೋದು ಅವಾಗದಾದ ಮನನಂ ಶ್ರವಣ ಬಂಡ ಮನನ ಬಂಡ ನಮ್ಮ ಪಂಪಣಿ ಯಾನಿಕ್ಕೆ ಮನನ ಬಂತಂದು ನಿಕ್ಲೆ ನಿಗಳು ಶ್ರವಣ ಬಂತಂದಿಲ್ಲ ಏನೋ ಒಂದುಳ್ಳ ಅಂಚ ಈ ಮನನಾಮಕ ಶ್ರವಣ ಇದು ಬಹಳ ಪ್ರಧಾನ. ಯಾಕೆಂದ್ರೆ ನಮ್ಮ ದುಂಬದಕ್ಕೂ ಬಂದಿರುತ್ತೆ ಒಂದೇ ಆಯ್ದ ಒಂಚೂರು ತೆರಿ ಉಂಟು ಯಾಕಂತ ಇದರಿಂದ ನಾನು ಅವ್ರಿಗೆ ಪಂಡನೆಲ್ಲ ಯಾಕೆ ಏನುಂಟು ಅಂಚ ಇತ್ತ ಹೇಳುವಂತೆ ನಿಕ್ಲಿಕ್ಕೆ ಪಣಂದಿಲ್ಲ ಇದಕ್ಕೆ
ಅಂಚ ಈ ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಕಥಾಶ್ರವಣದ ಉದ್ದೇಶ ಅಂಚ ಆ ಸತ್ಯನಾರಾಯಣ ದೇವರನ್ನ ಕಥಾಶ್ರವಣ ಮಲ್ಪುನಗ ಆ ಭಗವಂತನ ಮಹಿಮೆನ ಕಥಾಶ್ರವಣ ರೂಪಡು ಬರೇ ಕಾರಣ ಸೂತ ಪುರಾಣಿಕೆರೆ ಪಂಪನ ಚಿತ್ತನ ಮುಂಜಿ ಋಷಿ ಮುನಿಕುಲಕ್ಕಳು ಗುರುಕುಲ್ನ ಕುಳಿತೇರಿ ಆ ಸೂತ ಪುರಾಣಿಕೆರೆಯಿಂದ ಪಂಡ ಅಕ್ಕರು ಬ್ರಹ್ಮಜ್ಞಾನಿಗಳು ಎಂದು ಅಗ್ಲಿಗೆ ಮಾತ್ರ ತಿಳಿವು ಅಂಜನೇ ಅಲ್ಪ ಸೌನಕಾದಿಲು ಪಂಪನ ಚಿತ್ರ ಒಂದು ಋಷಿ ಮುನಿ ಒಂಜಿ ಪಂಗಡ ಇದ್ದಾರೆ ಆ ಸೌನಕಾದಿಲು ಒಂದು ಪಂಡ ಅಕ್ಕಲಿಗೆ ಒಂದು ಅಲ್ಪಜ್ಞಾನ ನಮ್ಮ ಲೆಕ್ಕಂತಾರೆ ಪೂರ ತೀರಿನ ಕುಂತಾಗ ಈ ಬ್ರಹ್ಮಜ್ಞಾನಿಲಾಯ ಚಿತ್ರ ಸೂತ ಪುರಾಣಿಕೆ ನಡೆ ಒಂದು ಸಂದರ್ಭಡು ಸೌನಕಾದಿಲು ಮಾತ ಸೇರಿದು ಕೈಟ್ ಮಾತ ಸುವಸ್ತುಳೆನು ಪುಷ್ಪಳೆನು ಮಾತ ಮತ್ತೊಂದು ಈ ಗುರುಕುಲಕ್ಕಲ ಕೈತಡೆ ಹೋಗ್ಬೇಕು ದಾಯ ಬೋಪೇರಿ ಕೆಂಡ ಬನ್ನಗ ಆ ಗುರುಕುಲಕ್ಕಲು ಮಾತ ಮುಕ್ಕಳಿನ ಎದುರು ಕೂಪೇರಿ ತೋನಗ ಈ ಶಿಷ್ಯ ವೃಂದಾದಿ ಮಾತಾ ಮಕ್ಕಳು ಹೋದು ಗುರುವರೇಣ್ಯರ್ನಕುಲೆ ನಿಖಲ ಪಾದವು ಶರಣವನ್ನು ಕೊಂಡು ಈ ಫಲಪುಷ್ಪಾದಿ ಸುವಸ್ತುಳಿನ ಮಾತ ಸಂದಾಯಿತ ಮಂತದ್ದು ಪಾದವು ಸಾಷ್ಟಾಂಗ ನಮಸ್ಕಾರ ಮಂತದ್ದು ಅಡ್ಡ ಬೂರುವೇರೆ ಈತ ಮಾತ ಬೂರ್ದಾನಗ ಬತ್ತಿನಂಚಿತ್ತನ ಕಾರ್ಯದ ಬಗ್ಗೆ ವಿಚಾರ ಚಿಂತನೆ ಮಂತ್ಕೊಂಡು ಬೇರೆ ಅಲ್ಪ ದಾನವತ್ತರ ಅಂದಕ್ಕೆ ಎನ್ನಗ ಸ್ವಾಮಿ ಬ್ರಹ್ಮಜ್ಞಾನಿಲಾಯ ಚಿತ್ರ ಸೂತ ಪುರಾಣಿಕೆರೆ ಅಲ್ಪಜ್ಞಾನಿಲಾಯ ಚಿತ್ರ ಎಂಕಲಿಗೆ ಎಂಕಲ್ನ ಜ್ಞಾನ ಭಂಡಾರ ಹೆಚ್ಚು ನಂಚಿತ್ತನ ಎಂಕಲ್ನ ಮಾನವ ಜೀವನ ಸಾರ್ಥಕ್ಯ ಪಡಿಪು ನಂಚಿತ್ತನ ಎಂಕಲ್ನ ಮನುಷ್ಯ ಜೀವನದ ಸಕಲ ಸಾರ್ಥಕತೆ ಪ್ರಾಪ್ತಿಯಾಪ ನಂಚಿತ್ತನ ಭಗವಂತನ ನಿತ್ಯ ಸ್ಮರಣೆಡೆ ನಿತ್ಯ ಮಹಿಮೆದ ಅನುಗ್ರಹ ಪಡೆಯೊಂದು ಆ ಭಗವಂತನ ನಿತ್ಯಾನುಸಂಧಾನ ಮಂತ್ರ ಚಿತ್ರ ಒಂದು ಯೋಗದ ಪಾಲಿಗೆ ದಾನಾಂಡ ಸಾಧಿನ ತುಲ್ಪಾದು ಕೊರಡು ಅಂತ ಕೇಳು ಮೇರೆಗೆ ಏರೇ ಸೌನಕಾದ ಈ ಪುರ್ಕೊಂಡು ಸೂತ ಪುರಾಣಿಕೆರೆಗೆ ಭಾರಿ ಸಂತೋಷ ದಾಯೆಂದು ಕೇಟ ಲೋಕದ ಹಿತ ಬಯಸಿದೆ ಕೇಂದ್ರ ಚಿತ್ತನ ಪ್ರಶ್ನೆ ಸೌನಕಾದಿಲಿನ ಅವಾಗ ನಮக்கு ಮಾತ ತೆರಿಲೆಕ್ಕನೆ ಇಡೀ ನಮ್ಮ ಈ ಭೂಮಿದ ಮಿತ್ತು ಉಳ್ಳ ನಮ್ಮ ಮಾತ ಈ ಭೂಮಿದ ಮಿತ್ತು ಜನ್ಮಬದ್ಧದ ಮೆರೆಪ್ಪ ಅಂದಿತ್ತಂಡ ನೆಕ್ಕು ಖಂಡಿತವಾದ ಕಾರಣ ನಮ್ಮ ಋಷಿ ಪರಂಪರೆ ನಾಯೆಂದು ಕೇಂಡ ತುಂಬುದ ಕಾಲಡು ಈ ಭೂಲೋಕಡು ಈ ಲೋಕಡು ಅವೇತೋ ಯಜ್ಞ ಯಾಗಾದಿನ ಮಾತ ಮಲ್ತಂದು ಲೋಕದ ಉಳಿವುಗು ಬೋಡಾದು ಋಷಿ ಪರಂಪರೆ ಆ ಸದಾಕಾಲದ ನಿತ್ಯ ಭಗವಂತನ ಅನುಸಂಧಾನ ಮಲ್ತೊಂದಂಚಿತ್ತಿನ ಪೂರ್ವ ಐಕೆ ಭಗವಂತೆ ಅಂತೆ ಆ ರೂಪೋಡ ಅಂಡಲ ಯಾನ್ ಧರ್ಮೋದ್ಧಾರ ಖಂಡಿತವಾದ ಮಾಡ್ತೇವೆ ಅಂಚಾದ್ರೆ ಈ ಲಕ್ಷ್ಮೀ ಸತ್ಯನಾರಾಯಣ ದೇವರನ ಕಥಾ ಪ್ರಕಾರ ಅಲ್ಪ ಸೂಕ್ತ ಪುರಾಣಿಕೆಯ ಪಂಪಿರದನಗ ಸಂತೋಷವಾದ ಸೂತ ಸೌನಕಾದರೆ ಶ್ರದ್ಧೆ ಬೊಕ್ಕ ವಿಶ್ವಾಸ ನಿಖಲ ವ್ಯಕ್ತಿತ್ವ ಆದಿನಾರಾಯಣ ದೇವರದೇ ನಾರದ ಮಹರ್ಷಿಗಳಿಗೆ ಬೋಧನೆ ಆಯ್ತು ಚಿತ್ತನ ಸತ್ಯನಾರಾಯಣನ ಕಥೆ ಪಂಪನಿಕಲಿಗೆ ಕೇಳಲೇ ಅವಾಗ ಮನುಷ್ಯಕ್ಕೆ ವಿಶ್ವಾಸ ಬೋಡು ವೈಟ್ಲ ವಿಶ್ವಾಸ ಇದ್ದಂಥ ಮನುಷ್ಯ ಶರೀರ ಇದೇನು ಸುಖ ಅಂಚ ಹರಿದಾಸ ಮನುಜ ಶರೀರ ಏನು ಸುಖ ಅಂಚ ಅವಾಗ ಈ ಮಾನವ ಜನ್ಮಡು ನಮಗೆ ವಿಶ್ವಾಸ ಆ ವಿಶ್ವಾಸನೇ ದೇವರು ಆ ನಂಬಿಕೆನೇ ದೇವರು ಅಂಚಾದ ನಮ್ಮ ತುಂಬುದಕ್ಕೂ ಮಾತ ತುಳುಕು ಮಾತ ನಮಗೆ ಪ್ರಾರ್ಥನೆ ಮಾಡ್ತೇವೆ ನಂಬು ನಲ್ಪ ಇಂಬುಂಟು ಅವು ಆ ವಿಶ್ವಾಸ ಅಂಚಾದ ಆ ವಿಶ್ವಾಸ ನಿಜವಾದ ಶಾಶ್ವತವಾದ ನಮ್ಮ ವ್ಯಕ್ತಿತ್ವ ನಮಗೆ ಖಂಡಿತವಾದ ದೇವರೇ ನಮ್ಮ ಬೆರಿ ಉಳ್ಳೆ ಅಂತ ಅಂಚಿತ್ತ ನಿಷ್ಠೆ ನಮ್ಮ ಅಂಚಾದ ನಾರದೇವನ ಆ ನಾರದೇವರಿಗೆ ನಾರಾಯಣ ದೇವರ ಬೋಧನೆ ಚಿತ್ರ ಸತ್ಯನಾರಾಯಣನ ಕಥೆ ಸೂತ ಪುರಾಣಿಕೆ ಆರಂಭ ಮಲ್ಪೆರೆ ಏಕದಾ ನಾರದ ಯೋಗಿ ಪರ ಅನುಗ್ರಹ ಕಾಂಕ್ಷಯ ಪರ್ಯಟಾನ್ವಿಧಾನ್ ಮರ್ತ್ಯಲೋಕಮುಪಾಗತ ತಥೋ ದೃಷ್ಟ್ವಾದನಾನ್ ಸರ್ವಾನ್ ನಾನಾ ಕ್ಲೇಶದವನ್ವಿತಾನ್ ನಾನಾ ಯೋನಿತೋತ್ಪನ್ನಾನ್ ಕೃಷ್ಟಮಾನಾನ್ ಸ್ವಕರ್ಮಭಿ ಕೇಣೋಪಾಯೇಣ ದೇಶಾಂ ದುಃಖನಾಶೋ ಭವೇತ್ ಇತಿ ಸಂಚಿತ್ಯ ಮನಸಃ ವಿಷ್ಣುನೋ
ನಾರದ ಮಹರ್ಷಿಲು ದಾನ ಮಲ್ಪೆರಿಗೆ ಕೇಂದ್ರ ಮಾತಾ ಲೋಕನು ಸುತ್ತಾಡೊಂದು ಓದು ಈ ಮರ್ತ್ಯಲೋಕದ ಬರ್ಬೇಕು. ಮರ್ತ್ಯಲೋಕ ಬಂದ ಈ ನಮ್ಮ ಈ ಭೂಲೋಕ ಮೃತ್ಯುಲೋಕ ಏನು ನಮ್ಮ ಸಂಸ್ಕೃತ ಪದ ಮರ್ತ್ಯಲೋಕ. ಈ ಮೃತ್ಯುಲೋಕ ಬಂದ ಅರ್ಥದಾದ ಕೇಂದ್ರ ಈ ಲೋಕಕ್ಕೂ ಬತ್ತಿನ ಆಗ ಪ್ರತಿ ವರೆಯಗಲ ಒಂದು ದಿನ ಮೃತ್ಯು ಬನ್ಪುರ ಉಂಟು. ಅಂಚ ಜನ್ಮ ಬನ್ಪುರವು ಸ್ವಾಭಾವಿಕ ಅಂಡ ಮೃತ್ಯು ಬನ್ಪುರವು ಶಾಶ್ವತ. ಐಕೋಸ್ಕರ ಭಗವಂತ ನಮ್ಮ ಬನ್ನಗನೆ ಬರುತ್ತೆ ಐಕೊಂಜಿ ಕುದರ್ ಕೊಡ್ತೆ ಜನ್ಮ ಅಂತ. ಅವಾಗ ಆ ಜನ್ಮನು ಬರೆಪನೆಂಚದುರೆ ಜಾ ಬೊಕ್ಕ ನಾ ಬರೆದು ಐಕೊಂಜಿ ಅಡಿಕ್ ಮಾತ್ರ ಒತ್ತು ಕೊಡ್ಬೇಕು. ಆಂಡ ಜಾತ ನಾ ಬರೆದು ಐಕ ಅಡಿಕೊಂಜಿ ಮಾತ್ರ ಒತ್ತು ಕೊರ್ಪುಡು ಅವಾಗ ಅವು ಜನ್ಮ ಅಂತ. ಅವಾಗ ಭಗವಂತ ನಮಗೊಂದು ಜನ್ಮನು ಕೊರ್ಪು ನಡೆದವರ ನಮ್ಮ ಜನ್ಮಗು ಬತ್ತ ಅಂತ ಲೆಕ್ಕ. ಆಂಡ ಜನ್ಮಗು ಬಂದಾಗನೇ ಐತೆ ಬತ್ತಡ ಅರಡ್ಡಾಕ್ಷರಡು ಜನನಗು ಬತ್ತದ ಅಲ್ಲ ಐತೊಂಜಿ ಕಡೇಟೊಂಜಿ ಮರಣ ಉಂಡು ಮಾ ಉಂಡು ಅವು ಮರಣ. ಅಂಚ ಜನನ ಮರಣ ಅಂತ ರಡ್ಡಲ ಐತಿ ಕೂಡುದು ಜನ್ಮ ಐತ ಅರ್ಥಂಚಿನ ಕೆಂಡ ಜನನಗು ಬೈದ್ರೆ ಅಲ್ಕೊಂಜಿ ನಾವುಂಡು ತುವೇರೆ ಆಂಡ ಅವು ಒಂಜಿ ದಿನ ಅಚ್ಚ ಹೆಸರಿಲ್ಲದೆ ಒಬ್ಬೊಬ್ಬರು ಅಂಚೆನೆ ಬೊಕ್ಕ ಮಾ ಮಾತ್ರ ಅಂಚಾದೆ ಆ ನಾರದ ಮಹರ್ಷಿಲು ಲೋಕನು ಸುತ್ತಾಡೊಂದು ಈ ಮರ್ತ್ಯಲೋಕಕ್ಕೂ ಬಂದಾಗ ಈ ಮರ್ತ್ಯಲೋಕದ ಮಾನವ ಕುಲ ನಾರದರಿಗೆ ತೂದಾನಗ ಭಾರಿ ಆಶ್ಚರ್ಯ ಆಪಣ ಕಮಲಕ್ಕೆಂತಿನಗಲಿನ ತೂದಾನಗ ದಾಯಿಗ ಆಶ್ಚರ್ಯ ಆಪಣ ಒಂದು ಕೇಂದ್ರ ನಾರದ ಮಹರ್ಷಿಲಿಗೆ ಈ ಮಾನವ ಕುಲಕ್ಕೂ ಬತ್ತಿರಂಚಿತ್ತನಕಲು ಅಕಲ ಜನ್ಮದ ವೃತ್ತಾಂತನು ಸತ್ಯಾಸತ್ಯತೆಯನ್ನು ತೆರೆಯಂದೆ ಅನ್ಯಾಯ ಅನಾಚಾರ ಮಲ್ತೊಂದು ಡೊಂಬಿ ಘರ್ಷಣೆ ಗಲಾಟೆ ಮಲ್ತೊಂದು ಅಥವಾ ಅನ್ಯಾಯ ಅನಾಚಾರ ಅತ್ಯಾಚಾರ ಕೊಲೆದೊಪ್ಪಿ ಆದಿ ಮಾತು ಮಲ್ತೊಂದು ಮೋಸ ವಂಚನೆ ಕಡುಕಪಟ ನಡಪಾವೊಂದು ಅನೇಕ ಪಾಪದ ಕರ್ಮಡು ಬೂರೊಂದು ಪಾಪ ಕರ್ಮದ ಕೂಪಡು ಬೂರ್ದು ನರಳೊಂದುಳ್ಳೇರು ರೋಗ ರುಜಿನಾದಿಡು ಕರ್ಮದೋಷದ ಆವರಣ ನರಳೊಂದುಳ್ಳೇರು. ಅವಾಗ ಇಂಚಿತ್ತಿನ ಮಾನವ ಕುಲನು ಎಂಚ ಉದ್ದರಿಪುನಿ ಪಡೆದು ನಾರದ ಮಹರ್ಷಿಲಿಗೆ ಚಿಂತನೆ ಅಂಚ ಈ ಮನುಕುಲುಡು ಉದ್ಧಾರ ಮಲ್ಪಡುವ ಸಂಕಲ್ಪ ಮಲ್ತಿನ ಚಿತ್ರ ಬ್ರಹ್ಮದೇವನ ಮಾನಸ ಪುತ್ರ ಚಿತ್ರ ದೇವಋಷಿ ನಾರದ ಮಹರ್ಷಿಲು ಒಂದು ಕ್ಷಣ ಮಾತ್ರ ಆಲೋಚನೆ ಮಲ್ತೀರಿ ಇದಕ್ಕೆ ದಾದ ಮಲ್ಪನೆ ಎಂದು ಅವಾಗ ನಾರದಿರಿಗೆ ತೋಜಿನೆಂಚಿನ ಕೇಂಡ ಚಿಂತನೆಗೆ ಬತ್ತಿನೆಂಚಿನ ಕೇಂಡ ವೈಕುಂಠಲು ಅವಾಗನೇ ನಾರದೇವ ದಾನ ಮಲ್ತೀರಿ ನಾರಾಯಣ ಬಂದೊಂದು ಸೀದ ತನ್ನ ಪ್ರಯಾಣ ವೈಕುಂಠ ಲೋಕಗೂ ಬೆಳೆಸಾಬರಿಗೆ ವೈಕುಂಠ ಲೋಕಗೂ ಪೋಯಿನಂಚಿತ್ರ ನಾರದ ಮಹರ್ಷಿಲು ಓನಗ ನಾರಾಯಣ ದೇವಿಯನ್ನ ಪ್ರಸನ್ನ ರೂಪಡು ತೂದಾನಗ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗರುದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಾರದಿರೆ ಆ ಭಗವಂತನ ಕುರಿತಾದ ಸ್ವರ್ಣ ಮಲ್ತುಂಡಿರೆ ಮನಸಾರೆ ಜಿಂಜಿತು. ನಾರದೆಂದು ಆ ಸ್ಮರಣೆನ ಕೇಂದ್ರಕ್ಕೆ ಸಂತೋಷಭರಿತವಾಗಿ ಚಿತ್ರ ನಾರಾಯಣ ದೇವರೇ ನಾರದ ಅನಿರೀಕ್ಷಿತವಾದ ನಾರದನ ಆಗಮನ ವೈಕುಂಠ ಲೋಕಗಾತನನ್ನು ನಂಡ ಓಲಾ ಲೋಕಡೊಂದಿ ಕಜ್ಜಾವೆರಂಡಂಪಿನ ಚಿತ್ರ ಸಂಕಲ್ಪ ಅಂತ ನಾರಾಯಣ ದೇವರೇ ನಾರದ ಗಾನವತ್ತಪ್ಪ ಅಂತ ಕೇಳಿ ನಾರಾಯಣ ಅದಾಗ ನಾರದೇರು ಕಣ್ಪೆರೆ ಸ್ವಾಮಿ ಸರ್ವ ಲೋಕಡು ನಾಟಕದ ಸೂತ್ರಧಾರಿಯೇ ಈ ಆದಿಪ್ಪನಗ ನಿಕ್ಕು ತಿರಿಯಂದರವುದಾಲ ಅಂಡ ಉಂಡ ಸ್ವಾಮಿ ಅಂಡ ಒಂದಂತೂ ಸತ್ಯ ದೇವರೇ ಭೂಲೋಕಡು ಪರ್ಲೆಕ್ಕನೆ ನರಮಾನಿ ಬಾಲೆ ಬುಲಿಪಂದೆ ಅಪ್ಪ ಬಡವು ಕೊರೆಯಲ್ಲಿ ಚಿತ್ರದ ವಿಚಾರ ಅಪಗ ಈ ಮಾತೃ ಸ್ವರೂಪಿಯಾದ ಚಿತ್ರದ ಭಗವಂತೆ ನಿನ್ನೆದುರುಡು ಬಾಲೆ ಆದ ಕೇಳುತ್ತಿಲ್ಲ ದೇವರೇ ಯಾನು ಮಾತಾಲೋಕನು ಸುತ್ತೊಂದು ಭೂಲೋಕದಂಚಿಪೋಯೆ ಮರ್ತ್ಯ ಲೋಕಡು ಮಾನವ ಕುಲ ಅನ್ಯಾಯ ಅನಾಚಾರದವರ ಅಧರ್ಮದ ಕಾರ್ಯದವರ ಕುಕರ್ಮದ ಕಲ್ಪನದವರ ಪಾಪಕರ್ಮದ ಕೂಪಡು ಬೋಳುದು ನರಳದುಳ್ಳೇರಿ ಈ ಮಾನವ ಕುಲನು ಉದ್ಧರಿತ ಧ್ಯಾನಾಂಡ ಮುಂದೊಂದು ದಿನ ಈ ಲೋಕವರಿ ಪೂಜೆ ಎಂದು ಅವಾಗ ನಾರಾಯಣ ದೇವರು ಪಂಪೆರೆ ನರದ ಭಾರಿ ಸಂತೋಷ ಆಡಪ್ಪ ಸ್ವಾರ್ಥಗಿದ್ದಂತೆ ನಿಸ್ವಾರ್ಥದ ಸೇವೆಗೆ ಬೋಡಾದಿ ಲೋಕದ ಹಿತ ಬಯಸಿದ ಲೋಕದ ಆ ರಕ್ಷಣೆಗೆ ಬೋಡಾದಿ ದೇವಋಷಿ ನಾರದನ ಪ್ರಶ್ನೆ
ಆದಿನಾರಾಯಣನ ಅವಾಗ ಭಾರಿ ಸಂತೋಷಾಯಪ್ಪ. ಖಂಡಿತವಾದ ನಾರದ ನಿನ್ನ ಪ್ರಶ್ನೆಗೆ ಉತ್ತರವಾದಿ ಆ ಭೂಲೋಕದ ಮಾನವ ಕುಲ ಭೂಲೋಕನು ಸತ್ಯನು ಧರ್ಮನು ಒರಿಪುವೆ ಅಂತ ಬಂದ. ಅವಾಗ ಒಲ್ಪ ಭೂಲೋಕದ ನರಮಾನಿರು ಇನಿಕ್ ಅಸತ್ಯನು ನಡಪೇರ ಅಲ್ಪ ಸತ್ಯ ಉಂಡು ಒಂದು ಪಂಡದು ಈ ಆ ಕಲಿಯುಗಕ್ಕೂ ಸತ್ಯನಾರಾಯಣೆಯಾದಿ ಯಾನ ಅವತಾರ ಮಲ್ಪೆ ನಾರದ ಅಂತ ಬಂದ. ನಾರದರಿಗೆ ಮಣ್ಣೆ ವೆಚ್ಚಾಣ ನಾನೇ ಅಂತ ಕೇಟ ಇಲ್ಲ ದೇವರೇ ಆದಿನಾರಾಯಣ ಎಂದು ಬಂದ್ಪುರ ಕೇಂದ್ರೆ ಲಕ್ಷ್ಮೀನಾರಾಯಣ ಎಂದು ಬಂದ್ಪುರ ಕೇಂದ್ರೆ ನನೊಂಜಿ ನಾರಾಯಣ ಆ ನಾರಾಯಣ ಈ ನಾರಾಯಣ ಕೂಡ ಕೇಂದ್ರೆ ಆಟ ಇನ್ನೊಂದು ಹೊಸಾದ ಸತ್ಯನಾರಾಯಣ ಮಟ್ಟದಾದ ದೇವರೇ ಇಲ್ಲ ನಮಕ್ಕಲ ಇದು ಪ್ರಶ್ನೆ ಅಂತೆ ನಿಕ್ಲಿಲ್ಲ. ಸತ್ಯನಾರಾಯಣ ದೇವರನ್ನ ಪೂಜೆ ಆಟದು ಈ ಪೂಜೆಗೆ ದಾಯ ಪೂಜಾರಿ ಬರ್ತಾರಂತ ಅವಡ್ಚ ಇದನ್ನ ಲಕ್ಷ್ಮೀನಾರಾಯಣ ಪೂಜೆ ಅಂತ ನಮ್ಮ ಬಂದ್ಬಿಡಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಎನ್ಮಾದ ಅವಾಗ ಆ ಸತ್ಯನಾರಾಯಣ ಪಡೆದ ದಾಯ ಸೇರಿ ಅವು ಭಾರಿ ಪ್ರಶ್ನೆ. ಅವಾಗ ನಾರಾಯಣ ದೇವರ ಬಣ್ಪೇರೆ ನಾರದ ಈ ಸತ್ಯ ಬನ್ಪು ನಾವು ದಾದ ಅಂತ ಕೇಂದ್ರ ಇನ್ನು ಏರು ಭೂಲೋಕದ ಮಾನವ ಕುಲ ಅಸತ್ಯನ ನಡಕೊಂಡುಳ್ಳಿರ ಅಧರ್ಮನ ನಡಕೊಂಡುಳ್ಳಿರ ಅಕ್ಕಲು ಮಾತಿರಲ್ಲ ಈ ಸತ್ಯನಾರಾಯಣನ ಪೂಜೆಯನ್ನು ಭಕ್ತಿ ಶ್ರದ್ಧೆಯನ್ನು ಮಲ್ತೊಂದು ಈ ಪೂಜೆಗೊಂದಿಯನ್ನ ಮಹಿಮೆ ವೃತ್ತಾಂತದ ಕಥೆನೇ ಉಂಡು ಇಂದೇನು ಶ್ರದ್ಧೆಡು ಪಾಲಿಸಾಯಿರಂಗ ಅಲ್ಪ ಈ ಪೂಜೆದಲ್ಪ ಸತ್ಯ ಉಂಡು ನೆಟ್ಟು ಪಡೆದು ನಂಬುದು ಕುಳ್ಳಿಯರಿಂದ ಅಥವಾ ನಂಬಿಕೆದಿಯಂತ ಅಲ್ಪ ಯಾನು ಅಕಲ ಬಾಲಿಗೆ ಖಂಡಿತವಾದ ಸತ್ಯನಾರಾಯಣೆಯಾದ ಒಲಿದು ಬರುವೆ ಅಂತಂತೆ ಒಂದು ಸುಳ್ಳು ನಾರಾಯಣನ ಪೂಜೆಯರ ಏಪಲ ಬುಡಯ ಅಂತ ಅದಕ್ಕೋಸ್ಕರ ಈ ಪೂಜೆಗೆ ಸತ್ಯನಾರಾಯಣೆ ಎಂದು ಪೂಜೆ ಅಂಚ ಅವು ಭಾರಿ ಸತ್ಯ ದಾಯ ಎಂದು ಕೇಳಿದ್ರೆ ಈ ಸತ್ಯನಾರಾಯಣ ಪೂಜೆಯನ್ನು ಬರ್ಪನ ಒಂದು ಆದಿನಾರಾಯಣನ ಪೂಜೆಯನ್ನು ಬರ್ಪ ಆಂಡ ಆ ಭಗವಂತೆ ನಾರದೇರುಡ ಪಂತೆ ಎಂಚಕೆಯಿಂದ ಈ ಪೂಜೆನ ಎಂಚ ಮಲ್ಪಡು ಸ್ವಾಮಿ ದೇವರೇ ವಾರೂಪಡು ಮಲ್ಪನೆ ಎಂದು ಪನ್ನಗ ನಾರದೇರುಡ ಪಂಡಿರು ದೇವರು ಇಲ್ಲಪ್ಪ ಇಂಚಿನ ಕದಳಿ ಬಾರದ ಮಂಟಪದ ರಚನೆ ಮಲ್ತದೆ. ಆ ಮಂಟಪದ ಮಧ್ಯಡಿ ಒಂದುವೇ ಎಂಗೆ ಗರ್ಭಗುಡಿಯಿಂದ ಆ ಎಂಕೊಂದು ದೇವಾಲಯದ ನಿರ್ಮಾಣ ಮಂತದ್ದು ಆಯ್ತಾ ಕಲಶ ಸ್ಥಾಪನೆ ಗರ್ಭಗುಡಿಯಿಂದ ಮಂತದ್ದು. ಆ ಗರ್ಭಗುಡಿ ಆತ್ಮಡು ನಿಕಲ ಐತಿನೆಂಚಿತ್ತಿನ ಎನರೆ ಮನಭಕ್ತಿ ಮಂತದು ಪುಷ್ಪಾರ್ಚದ ಮಧ್ಯಡು ಎನ ಗರ್ಭಗುಡಿಟ್ಟು ಕುಳ್ಳದು ಆ ಗರ್ಭಗುಡಿಟ್ಟು ಯಾನು ಉಳ್ಳೆ ಬಂಪುನಂಚಿತ್ತಿನ ಸತ್ಯನು ನಂಬ್ಯರನ್ನಾಂಡ ಅಕಲ ಬಾಲುಗೆ ಆ ಕಲಶೋಡಿಯಾನು ಸತ್ಯನಾರಾಯಣೆಯಾದ ಒಲಿದು ಬರ್ಪೆ ಅಂತ ಅವೇ ಒಂದು ಸತ್ಯನಾರಾಯಣನ ಪೂಜೆ ಅಂಚಾದು ಆ ಕಲಶವದ್ದಿಡವಾಗಿತವಾಯಿನ ನಾರಾಯಣೆ ನಮಕ್ಕೆ ಬರ್ಪರಿಂಚಿತ್ತನ ಸರ್ವದುರಿತಗಳ ಪರಿಹಾರ ನಿಲ್ಪೆ ಅಂಚಾದು ನಮ್ಮ ಏಪಲ ಈ ಸತ್ಯನಾರಾಯಣ ಪೂಜೆದಲ್ಪ ನಮ್ಮ ಬೋಪಿನಕ್ಕಳು ಮಾತಾಡಲ್ಲ ಒಂದು ಕೇವಲ ಒಂದು ಎರಡು ಬಾರಿ ಕಟ್ಟದ್ರೆ ಯಾವುದು ಪೂಪುರ ಬಾರಿ ಬರಲ್ಲ ಬಾರ್ದಿನ ಅಲಂಕಾರ ಮೇಲೆ ಶೋಗಾತ ಮಾಡೋದು ಆ ತೆಟ್ಟೇ ತೃಪ್ತಿ ಪಡ್ಕೊಂಡೆ ಇದಕ್ಕೆ ಸಾಕ್ಷಾತ್ ಒಂದು ಇನಿ ವೈಕುಂಠ ಲೋಕ ಮೂಲುಂಡು ಸಾಕ್ಷಾತ್ ಆದಿನಾರಾಯಣ ಜತದು ವೈಕುಂಠ ಲೋಕವಾಸಿ ಆತನ ಭಗವಂತೆ ಓಲಿನಿ ತನ್ನ ಗರ್ಭಗೃಹ ನಿರ್ಮಾಣ ಮಲ್ತೊಂದೆ ಎಂಕಲ್ನ ಕೈತು ಅನ್ಪಿನ ಸತ್ಯನ ಮಡ ಬುಟ್ಟುಂಡು ಆ ಸತ್ಯನ ಮಡ ಬುಟ್ಟುಂಡ ಆ ಭಗವಂತನ ಅನುಗ್ರಹ ನಮಗೆ ನಿತ್ಯ ದಿಕ್ಕು ಇಜನ ಮಿಥ್ಯಾಪ ಅಂಚಾದು ಆ ಸತ್ಯನಾರಾಯಣನ ಅನುಗ್ರಹ ಇತ್ತಿನ ಈ ಪೂಜೆ ಆ ಭಗವಂತೆ ನಾರದೇರಡ ಪಂಪೆರೆ ಭಾರಿ ಸುಲಭವಾದ ಈ ಪೂಜೆನು ಶ್ರದ್ಧೆಡು ನಂಬಿಕೆಡು ವಿಶ್ವಾಸಡು ಮಲ್ಕೊಂಡ ಅರ್ಚನೆಯ ಮಾತ ಮಂತದ ಈ ಪೂಜೆನ ಮಲ್ಕೊಡಪ್ಪ ಆಂಡ ಮರದ ದಾನದೇವರೇ ಅಂತ ನಾರದೇ ಎಂಗೊಂದು ಪ್ರಿಯವಾದ ನೈವೇದ್ಯ ಉಂಟಪ್ಪ. ಓ ನೈವೇದ್ಯನ ದೇವರೇ ಹೌದಾದ ಸ್ವಾಮಿ ರಂಭಾಫಲಂ ಘೃತಂ ಕ್ಷೀರಂ ಗೋಧೂಮಶ್ಚೂರ್ಣಕಂ ಅಭಾವೇ ಶಾಲಿಚೂರ್ಣಂ ವಾ ಶರ್ಕರಾಭಾತುರಸ್ತದ ಸಪಾದಂ ಸರ್ವಭಕ್ಷಾಮಿ ಜೈಕೀಕೃತ್ಯ ನಿವೇದಯೇತ್. ಅವಾಗ ಗೋಧಿದ ಪುಡಿ ಇಜಿಂದ ರವೆ ಗೋಧಿ ಬೆಲ್ಲನ ಸಕ್ಕರನ ಪುರ ಯಥಾಶಕ್ತಿ ಪಾಡ್ದು ಐಕ ತುಪ್ಪ ಪರಂದ ಮಾತ ಇಂದೇನು ಸಾ ಪಾದ ಅಂದ ಒಂಜಿ ಮಕ್ಕ ಕಾಲ ಪಾದ ಅಂತ ಐಕ ಸಾಪಾದ ಭಕ್ಷ್ಯ ಅಂತ
ಈ ಪ್ರಕಾರವನ್ನು ಮಾತು ಮಾಡಿದೆ ಈ ಪವಿತ್ರವಾದ ಚಿತ್ರ ರಾಜ್ಯನು ಭಕ್ಷ್ಯನು ಅಂತದೆ ಭಕ್ಷ್ಯ ಪಟ್ಟಣ ಗೊತ್ತುಂಟು ಚೀಪೆನ ಕೈಪೆದಕ್ಕೆ ಎಲ್ಲ ಭಕ್ಷ್ಯ ಹಿಂದೆ ಚೀಪೆದಕ್ಕೆ ಭಕ್ಷ್ಯ ಹೆಂಚ ಆ ಭಕ್ಷ್ಯ ಅಂತ ನಿವೇದನೆ ಬಂತಂದ ಅಂದ ಅವು ಎಂಟು ಬಹಳ ಪ್ರಿಯ ಅವನೆಂಕೆನ್ನ ಪಾದದ ನಿವೇದನೆ ಬಂತದೆ ಅವನೇ ಏರು ವಿಶ್ವಾಸ ಭಕ್ತರು ಸತ್ಯನಾರಾಯಣನ ಪ್ರಸಾದ ಬಣ್ಣದು ಸತ್ಯಡವೆನ ಸ್ವೀಕಾರವಂತೆಂದ ಅಗ್ಲಿಗೆ ಭವಿಷ್ಯತ್ ಕಾಲಗವು ಅಮೃತ ಕಲಶದ ಪಾನವಾದವೆನ್ನುತ್ತಾವೆ ಅಂತ ಅವಾಗ ಅಂಚಿತ್ತಿನ ಪೂಜಿಡಿದ ಅವರ ನಾನು ಪ್ರಸನ್ನತೆನ ಒಂದು ವ್ಯಾದ ಭಗವಂತ ತಿರುಪಾವೇರು ಕಡೆಯ ಕಾಲಗ ನಾರದರಿಗೆ ಒಂದು ಪ್ರಶ್ನೆ ಕೇಳಿದ ಅಂದಾಪು ದೇವರೇ ಈತಿ ಮಾತವಂತನ ಚಿತ್ರ ಭಕ್ತಿದ ಪೂಜೆಗೀರು ಒಲಿದೆ ಲೋಕನು ವಾರೂಪದ ರಕ್ಷಣವಂತದ ಕಾಪುವರು ವಾರೂಪದ ಅನುಗ್ರಹ ಕೊಡ್ತಾರೆ ಅಂತ ಕೇಳುವೆ ನಾರದೆ ಅವಾಗ ಭಗವಂತೆ ಪಂಪೇರು ನಾರದಡ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತೀಕರಂ ಸರ್ವತ್ರ ವಿಜಯಪ್ರದಂ ಯಸ್ಮಿನ್ ಕಸ್ಮಿನ್ ದಿನೇ ಭಕ್ತೋ ಭಕ್ತಿಶಬ್ದ ಸಮನ್ವಿತಃ ಸತ್ಯನಾರಾಯಣಂ ದೇವಂ ವಂದೇ ನಿಜಾಮುಖೇ ಅವಾಗ ಒಳ್ಳ ಸತ್ಯನಾರಾಯಣ ದೇವರ ಪೂಜೆ ಮಲ್ತದೆ ಶ್ರದ್ಧೆಡು ಭಕ್ತಿಡು ಭಗವಂತನ ಧ್ಯಾನ ಮಲ್ಪೇರ ಪೂರ ಪೂಜೆ ಮಲ್ಪನಿ ಒಂದೆರಡು ಜನ ಅಂದಲ್ಲ ಅಲ್ಪ ಕುಳ್ಳಿನಗಲು ಪೂರ ಎರಡು ಏಕತ್ರ ಸ್ವರೂಪ ಭಕ್ತಿನ ಧ್ಯಾನ ಮಲ್ತೇನ ಅಂಡ ಅದು ಅಲ್ಪ ಸಾಕ್ಷಾತ್ ವೈಕುಂಠ ಲೋಕನೇ ಫಲಪ್ರಾಪ್ತಿಯಾದ ಲಕ್ಷ್ಮೀ ಸಹಿತವಾದ ಚಿಂತನೆಯಾದ ಆ ಏನು ಮಾತ ಭಕ್ತಿರು ದಾನದಾನ ಮನಸ್ಸಲ್ಲಿ ಇಷ್ಟಾರ್ಥನು ಪ್ರಾರ್ಥನೆ ಮತ್ತೊಂದು ಕೊಳ್ಳುವುದೇರ ಅಗಲಿಗೆ ಮಾತೆರೆಗಳ ಮೂಡಾಪಿನ ಚಿಂತನ ಬಲ ಕೊರುವೆ ದುಃಖ ಶೋಕಾದಿ ಶಮನ ನಮ್ಮ ದುಃಖಗಳು ದಾರಿದ್ರ್ಯಗಳು ಮಾತ ಶಮನಾಪನಿಗೆ ದುಃಖ ಶೋಕಾದಿ ಶಮನ ಸೌಭಾಗ್ಯ ಸಂತತಿ ಫಲ ಮಾತ ಸೌಭಾಗ್ಯ ಸಂತತ್ಯ ಫಲಮಾತ ಕೊರೆದು ಆ ಮನುಕುಲನು ಉದ್ಧಾರ ಮಲ್ಪೆ ನಾರದಿಯರಿಗೆ ಕೇಂದ್ರವಿದೆ ಮಗ ಅಂಚಿತ್ತಿನ ಪೂಜೆ ಒಂದು ಸತ್ಯನಾರಾಯಣ ನನ್ನ ಸತ್ಯನಾರಾಯಣನ ಕಥೆ ದುಃಖಪೋನಗ ಕಾಶಿ ಪರ್ವತಚಿತ್ರವನ್ನು ಒಂದು ಶತಾನಂದೇ ಪರ್ವತಚಿತ್ರವನ್ನು ವಿಪ್ರೋತ್ತಮೆನ ಜನ್ಮೊಂದು ಬತ್ತನಾರು ಆ ವಿಪ್ರೋತ್ತಮೆರಾಯನ ಚಿತ್ರ ಶತಾನಂದ ಬ್ರಾಹ್ಮಣರು ಓ ಜನ್ಮದ ದುರಿತ ಅಥವಾ ಆ ಶಾಸ್ತ್ರ ಪುಣ್ಯಕ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಯುವ ಜನ್ಮದ ಕರ್ಮದ ಹುಷಾರಿದೆ ಬದುದಿದ್ದು ಪಟ್ಟ ಕಳೆಯಲಿ ಅಂಚಿತ್ತಿನ ವಿಪ್ರೋತ್ತಮೆರೆ ಆಂಡ ಆರೆಗೆ ದುಃಖ ಇತ್ತದೆ ದರಿದ್ರ ಇತ್ತದೆ ಸುಖ ಇದ್ದಂಡಿ ಪಾಪ ಕಷ್ಟ ಇತ್ತದೆ ಆಂಡಲ ಆರೆ ಮೋಸ ಮಲ್ತಜೇರಿ ಲೋಕಡಿಯರಿಗಳ ವಂಚನ ಮಲ್ತಜೇರಿ ಹೊರತು ನನ್ನ ದಾನ ಮಲ್ಪನೆಯಿಂದ ಮಲ್ಪನ ಸಂದರ್ಭ ಆಲೋಚನೆ ಮಲ್ಪನಾಗ ಭವತಿ ಭಿಕ್ಷಾಂದೇಹಿ ಪಡೆದು ಸತ್ಯದ ಧರ್ಮದ ಭಿಕ್ಷಾಟನೆ ಮಲ್ತದೆ ಆ ಭಿಕ್ಷಿಡುವತ್ತಿನ ಚಿಂತನ ಧರ್ಮದ ಭಿಕ್ಷಿಡುವತ್ತಿನ ಚಿಂತನ ರೂಪಡು ತಾನ ಧರ್ಮದ ಜೀವನ ಕಲಿತಿನ ಚಿಂತನ ವಿಪ್ರೋತ್ತಮೆರೆ ಆ ಭಿಕ್ಷೆ ಮಲ್ಪೊಂದು ಜೀವನ ಮಲ್ಪನಾರು ಒಂಜಿ ದಿನ ಏಪಲದ ಕಡೆ ಭಿಕ್ಷೆಗೆ ಬಿದ್ದಾಡ್ದೇರೆ ಅನ್ನ ಎದುರುಡು ಒಂಜಿ ಸಾಧಿಡು ಬ್ರಾಹ್ಮಣ ರೂಪವಾದ ಆದಿ ನಾರಾಯಣ ಸತ್ಯನಾರಾಯಣನೇ ಬದುದು ಎದುರುಡುವುದು ಪರಬ್ಬರ ರೂಪಡು ವೃದ್ಧ ಬ್ರಾಹ್ಮಣ ವಾಚ ಸತ್ಯನಾರಾಯಣ ವಿಷ್ಣುರ್ವಾಂಚಿತಾರ್ಥ ಫಲಪ್ರದಂ ತಸ್ಯ ತ್ವಪೂಜನಂ ಮನುಷ್ವಃ ವ್ರತವತ್ತಮಂ ಕಣ್ಪೆರೆಚ್ಚ ಕೇಂದ ಓ ವಿಪ್ರೋತ್ತಮರೆ ಇದು ದೂರಪ್ಪ ಒಂದುಳ್ಳರು ಅದಕ್ಕೆ ಕೇಳಿದ್ರೆ ಅಂಡಮಾದ ವಿಚಾರ ಚಿಂತನೆ ಮಲ್ತೊಂದು ಕಡೆಯ ಕಾರಣದ ಆ ಕಣ್ಪೆರೆ ಸ್ವಾಮಿ ಯಾನು ಈ ಊರಿನ ಮಂದಿ ಬಡ ಬ್ರಾಹ್ಮಣೆ ಧರ್ಮದ ಭಿಕ್ಷೆ ಮಲ್ತೊಂದು ಜೀವನ ಮಲ್ತೊಂದುಳ್ಳೆ ಆಂಡ ನಿತ್ಯ ಪ್ರಾಯ ಆಗ್ತದೆ ಕಷ್ಟ ಉಂಟು ಹೋಗರೆ ಆಂಡಲ ಏನು ನಿತ್ಯ ಕರ್ಮನು ಮಾತ ಮಲ್ತದಿಂದ ಎಂಟು ಬಾರಿ ಸಮಸ್ಯೆ ಉಂಟು ಕಷ್ಟ ಉಂಟು ಅಂಚಾತ್ಯ ನನ್ನ ಭಿಕ್ಷೆದ ಕೆಲಸ ಗೊತ್ತಿದ್ದಾರೆ ಇವಾಗ ಈ ಎದುರುಡಿಕ್ಕಿನ ಚಿತ್ರ ಪ್ರಾಣಿ ಪಂಪೇರು ಪರಪ್ಪೆ ಸ್ವಾಮಿ ಇದು ವಾ ಜನ್ಮಡುವಂತಿನ ಕರ್ಮದುರಿತ ದೋಷದಿಂದ ಅವು ಕಳೆಪುನ ಹೆಂಚಿನ ಸತ್ಯನಾರಾಯಣ ದೇವರ ಒಂದು ಪೂಜೆ ಉಂಟು ಕಥೆ ಉಂಟು ಈ ಪೂಜೆ ಮಲ್ತದೆ ಈ ಸತ್ಯನಾರಾಯಣ ದೇವರನ್ನ ಕಥಾಶ್ರಮಣದ ವರ್ಣನೆ ಮಾತ ಮಲ್ತೊಂದು ಭಕ್ತರನ್ನ ಕಡೇ ಕಾಲದ ಭಗವಂತನ ಮಹಿಮೆನ ಕುಬೇರನ ಚಿತ್ರ ಇರ್ನಲ ಕಥೆ ಉಂಟು ಸೇರುಡು ಅನ್ನುವ ಚಿತ್ರ ವಿಚಾರ ಅವಾಗ ಅಂಚಿತ್ತಿನ ಆ ಶತಾನಂದ ಬ್ರಾಹ್ಮಣರೇ ಓ ದೇವರೇ ಸತ್ಯನಾರಾಯಣ ದೇವರನ್ನ ಪೂಜೆನ
ಒಂದು ದಾದ ಪೂಜಪ್ಪ ದೇವರೇ ನಾರಾಯಣ ಅಂತ ಪಡೆದು ಮನಸಾರೆ ಆ ಭಗವಂತನಿಂದ ಕಣ್ಮುಚ್ಚಿದ ಗುಳನಗ ಎದುರುಡು ತೂರಗ ಎದುರುಡಿನ ಪ್ರಾಣಿ ಅದೃಶ್ಯ ಆತ ಅವಾಗ ಯಾರು ಹುಡುಕಾಡಿಂದ ಓಡ್ಲ ತೋರ್ಜಿರಿ ದಾದ ಕಾವನ ಹಿಮೆನ ಅಂದ್ರೆ ತಿರಿದು ಅವಾಗ ಖಂಡಿತವಾದ ಚಿತ್ರ ವಿಪ್ರೋತ್ತಮರಿಗೆ ಭಗವಂತನ ಸಾಕ್ಷಾತ್ಕಾರ ಅಂದರೆ ಅವಿಡದವರ ತನ್ನ ಜೀವನ ಪರ್ಯಂತರ ಸತ್ಯನಾರಾಯಣ ದೇವರನ್ನ ಪೂಜೆ ಮಲ್ತೊಂದು ಸರ್ವ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿದ ಜೀವನ ಮಲ್ತೊಂದು ಈಗ ಲೋಕದ ಸುಖ ಲೋಕದ ಮೋಕ್ಷದ ಪದ ಆ ವಿಪ್ರೋತ್ತಮರಿಗೆ ಪ್ರಾಪ್ತವಾಗುತ್ತದೆ ಎಂದು ಸತ್ಯನಾರಾಯಣ ದೇವರ ಕಥಾಸಾರವು ಅಂಜನೆ ಒಂದು ದಿನ ಆ ವಿಪ್ರೋತ್ತಮರೆಲ್ಲ ಇಂಚೆಯ ಸತ್ಯನಾರಾಯಣ ದೇವರ ಪೂಜೆ ಆರಂಭ ಅಡಿಗೆ ಉಡುರಿ ದರಿದ್ರ ಮತ್ತು ನೈವತ್ಯ ಕನಕಮಾರುಣ ಬೇರುದಾಯ ಕಟ್ಟಿಗೆ ವ್ಯಾಪಾರ ಆ ಕನಕಮಾರುಣ ಬೇರುದಾಯ ಕನಕದ ಕಟ್ಟಡ ತಾದಿಡಿದು ಈ ಪೂಜೆ ನಡೆಸಿದ ಬತ್ತದ ಪೂಜೆದ ಕತೆ ಮಾತ ಕೇಂದ್ರೆ ಅವಳದವರ ಆಯಲ ಮನಸ್ಸು ಮಲ್ಕೊಂಡು ಬೇಗೆ ಓ ವಿಪ್ರೋತ್ತಮರೇ ಎಂಕಲ ಈ ಪೂಜೆ ಮಲ್ಪನ ಅಲ್ಪಲಿಯ ಸ್ವಾಮಿ ಅವಾಗ ಆ ವಿಪ್ರೋತ್ತಮರೇ ಕೊರ್ನುಡು ಧರ್ಮ ಪ್ರಕಾರ ಆಗಿ ಬೋಧನೆ ಮಾಡ್ತಾರೆ ಖಂಡಿತವಾದ ಈ ಪೂಜೆನ ಮಾತ್ರ ಮಲ್ಪಲಿಯಪ್ಪ ಉಲ್ಪ ಭಕ್ತಿ ಉಂಟು ವಿಶ್ವಾಸ ಉಂಟು ಅವರು ಆ ವಿಶ್ವಾಸದಲ್ಲಿ ನಾವೆಲ್ಲ ಶಕ್ತಿಯಾದ ಒಲಿಯುವ ಚಿಂತನ ಪರಮಾತ್ಮೆ ರಕ್ಷಣೆ ಮಲ್ಪಡು ಖಂಡಿತವಾದ ಈಲ ಈ ಪೂಜೆ ಮಲ್ತೋರಳೆಪ್ಪ ಅಂದರೆ ಮಾರ್ಗದರ್ಶನ ಮಲ್ಪರಿಗೆ ಅವಾಗ ಅಂಚಿತ್ರ ಆ ವಿಪ್ರೋತ್ತಮರ ಪಂಡಿತ್ ಚಿತ್ತನ ಪಾತ್ರರು ಸಪಾದ ಪಕ್ಷದ ಪ್ರಸಾದ ಮತ್ತೊಂದು ಕನಕದ ಕಟ್ಟದಲ್ಲಿ ಪೂಜೆ ಚಿತ್ತನ ಕನಕದ ಬೇರುದಾಯೇ ಸಪಾದ ಪಕ್ಷನು ಪತದ ಭಗವಂತನ ಪ್ರಾರ್ಥನೆ ಮಲ್ಪಿಗೆ ದೇವರೇ ಯಾರು ಎನ್ನ ಪೂಜೆನ ಕರೀತಿದೆ ಎನ್ನ ಮಾನವ ಜನ್ಮಗೂ ಭಕ್ತರ ಚಿತ್ತನ ಪಾಪನು ಕಳೆದು ಪುಣ್ಯವಂತೆಯಾದ ಬಾಳ್ಯ ಕಮಲ್ಪನೆ ಎಂದು ಭಗವಂತನ ಪ್ರಾರ್ಥನೆ ಮಾಡ್ತದೆ ಸಪಾದ ಪಕ್ಷನು ಸ್ವೀಕಾರ ಮಲ್ತಂದು ಕನಕದ ಕಟ್ಟನ್ನು ತರಟದಿಂದ ಬೇರೊಂದು ಬಿದ್ದಾಡ ಏಪುರದಲ್ಲ ಭಾರಿ ಪುಣ್ಯದ ವ್ಯಾಪಾರ ಮತಾಯಿನ ಚಿತ್ರ ಕನಕಮಾರುಣ ಬೇರುದಾಯೇ ಕಡೆ ಕಾದಾಗ ಆ ಭಗವಂತನ ಪೂಜೆನ ಮಲ್ತದೆ ಆ ಪರಮಾತ್ಮನ ಅನುಗ್ರಹಣದವರ ಆಯನ ಜೀವನ ಪರ್ಯಂತವಾದ ಭಗವಂತನ ಪೂಜೆನ ಮಲ್ತಿರದವರ ಆ ಕನಕಮಾರುಣ ಬೇರುದಾಯಗೆ ಸರ್ವ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿದ ಜೀವನದ ಭಗವಂತೆ ಅನುಗ್ರಹ ಮಲ್ತದೆ ಈಗ ಲೋಕದ ಈಗ ಲೋಕದ ಸುಖ ಪರಲೋಕದ ಮುಕ್ತಿ ಮೋಕ್ಷದ ಪದನು ಆ ಭಗವಂತೆಯಾದ ಪಾಲನೆ ಬಿಂಬಿಸಾದರೆ ಸತ್ಯನಾರಾಯಣ ದೇವರ ಅಧ್ಯಾಯ ಕಥೆಗಳು ಆ ಪ್ರಕಾರ ಕತೆ ದುಂಡು ಹೋದಾಗ ಒಂದು ಊರುದ ಅರಸು ರಾಜೆ ಉಲ್ಕಾಮುಖಿಯಿಂದ ಎಂಬುದರೆ ఆయన సహధర్మిణి అయిన చిత్తన ధర్మనిష్ట అయిన చిత్తన పతివ్రతే అయిన చిత్తన భద్రశీల ఇంచిత్తన దంపతులు జోకులించి మన్పల చిత్తన సంకల్పమంతులుగా ఆ సత్యనారాయణ దేవరన కథాశ్రవణమంతుండ నిక్లేకి సంతతి సౌభాగ్యముల ప్రాప్తియాపుడు ముందు ఇంచిత్తన విప్రోత్తమెన్నకులు తెలిపాయరే ಅವಿಡದವರ ಭಗವಂತನ ಸಂಕಲ್ಪವಂತಿರದವರ ಅಖಿಲೆಗೆ ಸಂತತಿ ಭಾಗ್ಯಬಲ ಪ್ರಾಪ್ತಿಯಾಗಿ ಆ ವಂಶದ ಕುಡಿನ ಮಟ್ಟೆಲೆಡುಕುಲ್ಲ ಒಂದು ತುಂಗಭದ್ರ ನದಿ ತೀರಡು ಉಲ್ಕಾಮುಖೆ ಅರಸುಲ ఆయన సహధర్మిణి అయిన చిత్న భద్రశీల ಒಟ್ಟುಗೂ ಕುಳ್ಳೊಂದು ಸತ್ಯನಾರಾಯಣ ದೇವರನ್ನ ಪೂಜೆನ ಕರಿಪುಯರು ಇಂಚಿತ್ತಿನ ಪುರ್ತುಡು ಅಡೆಗೆ ಒಂಜಿ ಕುಡವರಿ ವ್ಯಾಪಾರಿ ಬರ್ಪೆ ದಾಯಪಟ್ಟವು ಕಡಲ ಸುಧ ಬರಿಚಾಪುನ ಪೂಜೆ ಅಡಗಿಡು ಒಂದು ವ್ಯಾಪಾರಿ ಬರ್ಪೆ ఆయన ಪುದರ್ ಸಾಧು ಆ ಸಾಧು ವ್ಯಾಪಾರಿ ಅಲ್ಪ ಬದುದು ಆ ಪೂಜೆದ ಮಾತ ಕೇಳಿದಾಗ ಆ ಪೂಜೆನ ದಾಯಗೋಸ್ಕರ ಮಲ್ತಿರಗಳು ಕೂಡ ವಿಚಾರ ತಿಳಿಬೇಕು ಅವಾಗ ಆ ಸಾಧುಗೂ ಆಲೋಚನೆಗೆ ಜ್ಞಾನೋದಯ ಎಂಚ ಅಂದು ಕೇಳ ఆయన సత్యాయన చిత్న లీలావతి అవేతో వర్షోడిచ్చి జోకులిచ్చి సంతాన ఇచ్చి సంపరించిన భారీ వల్ల దుఃఖడు జీవన మల్తొందుಳ್ಳೇರೆ ಅಂಚಿತ್ತಿನ ಬರ್ತುಡು ಈ ಸಪಾದ ಭಕ್ಷನು ಮತ್ತೊಂದು ಹೋದು ತನ್ನ ಸತಿಗೆ ಕೊರೆದು ಅಲ್ಪ ದೇವರಿಡ ಪ್ರಾರ್ಥನೆ ಮಲ್ಪೇರಿಗೆ ಸತ್ಯನಾರಾಯಣ ದೇವರೇ ಎಂಕ್ಲೆಗಿಲ ಒಂಜಿ ವಂಶದ ಕುಡಿ ಪನ್ಪುನ ಸಂತತಿ ಸೌಭಾಗ್ಯದ ಫಲಕೊರಿಯರನ್ನಾಂಡ ಇನ್ನ ವ್ರತಕಥಾ ಪೂಜೆ ನೆಂಕಲು ಕರಿಪುವ ಅಂತ ಆ ಪ್ರಾರ್ಥನೆ ಮಲ್ತದು ಸಪಾದ ಪಕ್ಷದ ಪ್ರಸಾದವು ಸ್ವೀಕಾರ ಮಲ್ತಿ ನಡೆದವರ ಅಲ್ಪ ಆ ಲೀಲಾವತಿ 9 ತಿಂಗಳು ಕರೆದು 10 ತಿಂಗಳು ಪತ್ತುನಗ ಒಂಜಿ ಪೊರ್ಲುಡು ಪೊಣ್ಣು ಬಾಲೆಗೆ ಜನ್ಮ ಕೊಟ್ಕೊಳಿಗೆ ಆ ಪೊಣ್ಣು ಬಾಲೆಗೆ ಕಲಾವತಿ ಪಡೆದು ನಾಮಕರಣ ಮಾಡಬೇಕು ಲೀಲಾವತಿನ ಮಗಳು ಬಾಲೆ ಕಲಾವತಿ
ಬಾರಿ ಪೊರ್ಲುಡು ಪುಣ್ಣಮೆದ ಚಂದ್ರ ಎಂಚ ಬೆಳಗದು ಬರ್ಪೆನ ಅಂಚನೆ ಪ್ರಾಯ ಪ್ರಬುದ್ಧಳಾದ ನುಳೆವೊಂದು ಬರೆದುಳ್ಳಲು ಅಂಚಿತ್ತಿನ ಬಾಲೆ ಪ್ರಾಯ ಪ್ರಬುದ್ಧಳಾಪಿಂಚಿತ್ತಿ ಪುರ್ತುಡು ಆ ಅಪ್ಪೆಮ್ಮಗೊಂದು ಚಿಂತನೆ ಇತ್ತು ನಾವು ಸಹಜ ದಾನೆ ಕೇಂದ್ರ ಕೊಣಜು ಒಕ್ಕಲಿಗೆ ವಿದ್ಯಾವುಡು ಪೂರಾವುಡು ಕಡೆ ಕಾಣಗ ಕೆಲವೊಂದು ಸಾಧಿಗೆ ಪಾಡು ಇಂಚಿತ್ರ ಒಂಜಿ ಸಂಕಲ್ಪ ಸಾಧಿಗಂಡ ಒಪ್ಪುನ ಸಾಧಿಗೆ ಪಾಡು ಮತ್ತೆ ಒಂಜೆಡ್ಡೆ ಸಾಧಿಗೆ ಅಕ್ಲಿಗೆ ಕಣಪುರಕ್ಕೆ ಅಂಚ ಈ ಆಲೋಚನೆ ಮಲ್ಪುನಗ ಅಲ್ಪ ಸತ್ಯಾಯಿನಾಲು ತನ್ನ ಕಂಡಾನೆಯ ಪತಿದೇವರಿಡ ಒಂದು ನೆನಪು ಮಲ್ಪುಲಿಗೆ ಧರ್ಮವಚನ ಸ್ವಾಮಿ ಬಾಲ್ಯ ಪುಟ್ಯರೆ ಬಂತುರನ್ ಚಿತ್ರ ನಮ್ಮ ಒಂಜಿ ಕಥಾಶ್ರವಣ ಪೂಜೆ ಉಂಡತ್ತೆ ಸತ್ಯನಾರಾಯಣ ದೇವರನ ಪೂಜೆ ಇಂದ ನೀಯಪ್ಪ ನಮ್ಮ ಕರಿಪುಣಿ ಎಂದು ಅಪ್ಪಗ ಪತಿಯಾಯಿನಾಯ ಬನ್ಪೆ ತನ್ನ ಸತಿದ ಸಮಾಧಾನದ ಪಾತೆರ ಬನ್ಪೆಗೆ ಅವಸರ ಮಲ್ಪುನ ಬುಡ್ಚಿ ಬಾಲೆಗೆ ಮದುವೆದ ಮೆನಿ ಕೊಡ್ತು ಸಮಯ ಬಂದಾಗ ಆ ಪೂಜೆನ ದೇವರಿಗೆ ಕೊರ್ಕ ದಾಯಕೆಯಿಂದ ದೇವರಿಗೆ ದಾಲ ನಮ ಕೊರ್ದ ಆವುಡೊಂದಿಜ್ಜಿ ನಮಕ್ ದೇವರಿಗೆ ಕೊರ್ದೆ ಆವುಡಾತಿ ದೇವರಿಗೆ ನಮದಾಲ ಕೊರ್ದ ಆವುಡೊಂದಿಜ್ಜಿ ಇಂಚಿತ್ತಿನ ಒಂದು ಬಿಸಾತಿಗೆದ ಪಾತ್ರ ಅಂಚ ತುಂಬುರಿ ಪಂಟೆಗೆತ್ತೆ ನಮಕ್ ಮಾತ ಕತೆ ಗೊತ್ತಿತ್ತು ಲಾಟಿ ನೆತ್ತಿದರೆ ಚಿತ್ರ ವಿಚಾರ ದೇವರೇ ಇಂಕೊಂಜ 1 ಲಕ್ಷ ರೂಪಾಯಿ ಬತ್ತಂದ 50,000 ಎರಡನೇ ಭಂಡಾರದ ದೀಪೆ ಪಾಡುವೆ ಅನ್ಕೊಂಡದು ದಿನೋಲ ಲಾಟಿ ನೆತ್ತಿದ್ದು ಕೈ ಮುಗ್ಗಂತೆ ಅದಕ್ಕೆ ಲಾಟಿ ಇವಾಗ 50,000 1 ಲಕ್ಷ ಬರ್ತದೆ ದೇವರ ರೈತರಿಗೆ ಹೋದು ದೇವರಡ ಬಂದೆ ಲಾಟಿ ನಿಂತು ದೇವರೇ ಯಾನೇ ಮಲ್ಲ ಚಾಲು ಏನಾದ್ರು ಮಲ್ಲ ಚಾಲು ಬುದ್ಧಿ ಹಿರೇ ಕೊರ್ಪನ 50,000 ಹಿರೇ ದಿವತ್ತು ಹಿಂಗೆ ಖಾಲಿ 50,000 ಮಾತ್ರ ಕೊಡ್ತಾರಂತ ಅನ್ನೋದು ಕಡೆಗೆ ಪರಕ್ಕೆ ಸಂದಾಯ್ತು ಅವಾಗ ಹೆಂಚಿನ ಮಾತ ಬಿರ್ಚಾತಿಗೆ ಅನ್ಕೊಂಡ್ಬಿಟ್ಟಿದೆ ಅಂಚ ಈ ಥರದ ವ್ಯವಸ್ಥೆ ಎಲ್ಲ ಉಲ್ಲ ಅಂಚಿತ್ತಿನ ವಿಚಾರಣೆ ಪಟ್ಟಿ ನಡೆದ ಅವರ ಆ ತನ್ನ ಸತಿಯಾಯಿನಾಲು ಮಲಿಪಂದೆ ಕೊಳ್ಳುವಲೆ ನಿಮೆ ಬೇರೊಗೆ ಪೋಯಿನಾಯೇ ಅಲ್ಪ ತನ್ನ ಮಗಳಿಗೆ ಯೋಗ್ಯವಾದ ಚಿತ್ರ ಒಂಜಿ ವರನು ಆನನು ನಾಡದು ఆయన ఇల్లవర్మాయ మల్పనం చిత్తున ఆలోచన వ్యవస్థను కూడా వల్తుందు బాధ్యత కథೆ ಅದು ಕಡೆಗೆ ಮಗಳಿಗೆ ಯೋಗ್ಯವರನ್ನು ನಾಡಿದು ಮದುವೆ ಮಾತ ನಡೆಸಬಹುದು ಆ ಮದುವೆ ಮಾತ ನಡೆತಿಗೊಕ್ಕ ಆ ಕಲಾವತಿ ಅಂಚನೆ ಅಲ್ಲ ಕಂಡಾನಿ ಸಮ್ಮಾಲೆಗೆ ಒಂಜಿ ಬಲವತ್ತನು ಒಂಜೇ ಮಗಳಿತ್ತಿರಾಳೆಗೆ ಒಂಜಿ ಕಂಡಾನಿ ಇಲ್ಲವರ್ಮಾಯ ಕೂಡ ವರ್ಮಾಯಾಂಡು ತಮ್ಮಾಲೆಗೆ ಒಂಜಿ ಬಲಾಂಡು ಅಂಚ ತಮ್ಮಾಲೆರ ಒಟ್ಟಿಗೂ ಬೇರೆಗೂ ಮಾತ ಬೆದಡಿಯರ ಹಡಗಡು ಮಾತ ಬೋದು ಅಂಚಾತು ಮುಕ್ಕುಲು ಹಡಗಡು ಬೇತೆ ಬೇತೆ ಊರಿಗೂ ಮಾತಬಹುದು ಬೇರೆಗೂ ಪೋಯಿನಾಗ ಆ ಊರು ಮುಕ್ಕುಲು ಕಲ್ವೇರಿ ಬಂಪುನ ಅಪವಾದ ಮುಕ್ಕುಲಿಗೆ ಪ್ರಾಪ್ತಿಯಾಗ ಅಂಚನೆ ಮೂಲ ಅಪ್ಪೆ ಮಗಲೆ ಇಲ್ಲಡು ಸುಖ ಸಂತೋಷಡು ವಾಸವಂತೊಂದುಳ್ಳೇರಿ ಮುಕ್ಕಲಿಗೆ ಒಂಜಿ ರಾತ್ರಿ ಬುಲ್ಪಾವುಡುಂಡ ಮುಕ್ಕಲ ಸಂಪತ್ತುಲ ಪೂರ ಕಲ್ವೇರಿನ ಬಾಲ ಕುಲೆ ಭಗವಂತನ ಆ ಮಾಯಾಪಾಶದ ಒಂದು ಮಹಿಮೆದು ಮೂಲು ರಾತ್ರಿ ಬಲ್ಪಾವಣ್ಣ ಕಲ್ವೇರಿನ ಬಾಲ ಅಣ್ಣ ಮುಕ್ಕಲ ಸಂಪತ್ತು ಅವಳು ಮುಕ್ಕಲು ಬೇರೆಗೂ ಪೋಯಿದಲ್ಪ ಮುಕ್ಕುಲೇ ಕಲ್ವೇರು ಅನ್ಕೊಂಡ ಅಪವಾದ ಅವಾಗ ಇಂಚಿತ್ತಿನ ಒಂದು ಪರಮಾತ್ಮನ ಆ ಮಾಯಾಜಾಲ ಅಂಚ ಅದೇ ಅಲ್ಪ ಮುಕ್ಕಲ ಸಂಸಾರಗೂ ದುಃಖ ದಾರಿದ್ರ್ಯತೆ ಕಾಡಂಡೆ ಸತ್ಯನಾರಾಯಣನ ಕಥಾಶ್ರವಣದ ಪೂಜೆನ ಮರತಿ ನಡೆದ ಅವರ ಅನೇಕ ದುಃಖ ದಾರಿದ್ರ್ಯದ ಮುಕ್ಕಲು ಇಡೀ ಸಂಸಾರ ಕುಟುಂಬ ಮುರ್ಕುನು ಕಡೆ ಕಾದಾಗ ಸತ್ಯನಾರಾಯಣ ದೇವರನ್ನ ಪೂಜೆದ ಪ್ರಸಾದನೆ ಅಕಲೆಗೊಂದು ಸಾಧಿನ ತೋಜ ಅದು ಕೊರ್ಪುಡು ಆಯ್ತ ಕತೆ ಬೊಕ್ಕಲಾತು ಕೊಂಡ ಉಂಡು ಯಾನಂತ ಬೈಪಾಸ್ ಬಂದು ಸ್ಥಿತಿಗೆ ಹೋಯಿತು ಅಂಚಾತೆ ಅಲ್ಪ ಆ ಸತ್ಯನಾರಾಯಣ ದೇವರನ್ನ ಪೂಜೆನ ಮಲ್ಪುನ ಸಂಕಲ್ಪ ಮಲ್ತಿನ್ನೆ ತಟ್ಟೆ ಅಕಲ ಬಾಲಿಗೆ ಕುಟುಂಬಕ್ಕೂ ಸಂಸಾರಕ್ಕೂ ಒದಗಿದ ಚಿತ್ತನ ಮಾತ ದುರಿತಲ ಪರಿಹಾರ ಹೇಳಿದ ಬೊಕ್ಕ ಅಕಲು ಸತ್ಯನಾರಾಯಣ ದೇವರನ್ನ ಪೂಜೆನ ಮಲ್ಪೇರಿ ಅಲ್ಪ ಕಲ್ವೇರಿ ಬಂಪುನ ಅಪವಾದ ಇದ್ದಿನ ಚಿತ್ತನ ಅಲ್ಪ ಆ ಊರುದ ಅರಸುಗು ಆ ತುಂಗಧ್ವಜೆ ಬಂಪುನ ಚಿತ್ತನ ಅರಸುಗು ಕನೊಟ್ಟು ಬತ್ತದ ದೇವೇರಿ ಬಂಪೇರಿ ಅಕಲು ಕಲ್ವೇರೆ ತಪ್ಪ ಎನ್ನ ಮಾಯಾಭಾಷೆಗೂ ಸಿಕ್ಕಿನಕ್ಕಳು ಅಕಲಿಗೆ ರಾಜಗೌರವನು ಮಾತ ಕೊರ್ದು ಕಡಪುರ್ಲ ಅಂದೆ ಅಂಚಿತ್ತಿನ ರಾಜಗೌರವನು ಮಾತ ಕೊರ್ದು ಕಡಪುರ್ವೆ ಮುಲ್ಪ ಅಪ್ಪೆ ಮಗಲ ಪೂಜೆನ ಮಲ್ಕೊಂಡು ಬೇರೆ ಈ ಪ್ರಭಾವದ ಅವರ ಅಕಲೆಗಳ ಅಲ್ಪ ಪಾಪ ಮುಕ್ತಿಯಾಡೆ
ಆ ಸೆರೆಮನೆ ಅಕ್ಲಿಗೆ ಬಂದ ಮುಕ್ತಿ ಆಡಿ ಅಕುಲು ನನ್ನ ಊರಿಗೂ ಪೋಯಿ ಬಂದದ ಅಡಗಡು ಮಾತಾ ಪಿದಾಡುವೇರಿ ಅಂಚ ಸಮ್ಮಾಲೆನ ಅಡಗು ಬತ್ತದು ಪುಟ್ಟ ಸೇರಿದು ಮೂಲ ಅಪ್ಪೆ ಮಗಳು ಪೂಜೆ ಮಲ್ತೊಂದುಲ್ಲೇರಿ ಆ ಹಡಗು ನನ್ನ 60 ಬರೊಂದುಂಡು ಅಂಚ ಪೂಜೆ ಮಲ್ಪುನಗ ತಮ್ಮಾಲೆ ಬತ್ತದ ಐಬಕ್ಕ ಒಂಜಿ ಓಲೆನು ಕುರಿದು ಕಡಪುರ್ವೆ ಎಂಚ ಕೇಂಡ ಅಮ್ಮೆ ಆ ಇಂಚೆಂಚ ಎಂಕುಲು ಬೈದ ಸ್ವಾಗತಗ ತಯಾರಾವಡು ಪಂಡ ಮುಲ್ತಾವಸ್ಥೆ ಆಗುತ್ತಿದ್ದಿ ಮೂಳು ಅಪ್ಪೆ ಮಗಳು ಪೂಜೆ ಮಲ್ತೊಂದುಲ್ಲೇರಿ ಆ ತಾನಗ ಓಲೆನು ಇವತ್ತು ಅಪ್ಪೆಡ ಕೊರ್ಪೆ ಆ ಅಭಿನ ಮಾತ ತೆರಿದಾನಗ ಆ ಓಲೆದ ವಿಚಾರ ತೆರಿನಗ ಅಪ್ಪೆ ಪಂಪಲ ಮಗಳಡ ನಮಗ ಈ ಪೂಜೆಯನ್ನು ಮುಲ್ಪ ಮುಂದುವರಿಸಿಲ್ಲ ನಾನು ಪಕ್ಕ ಬೋಧಾಕಲಿನ ಸ್ವಾಗತ ಮಲ್ತದ್ದು ಲೆತ್ತೊಂದು ಬರ್ಪೆ ಅಂತ ಅಚ್ಚ ಅಪ್ಪೆ ಬೋಯಿನ ಬೆರಿಕೆ ಮುಲ್ತುರ್ದು ಮಗಲ್ಲ ಬಿದ್ದಾನೆ ಅಲ್ಲ ಅಪ್ಪೆನ ಬೆರಿ ಪಂಡ ಹಳೆಗಳೊಂದು ಆಶೆ ಆಗ ಎಂತ ಕಂಡಲ್ಲ ಬೈದೇನಂತ ಅಂಚ ಅಮ್ಮೆರೆಲ್ಲ ಕಂಡಲೆಲ್ಲ ತೂವಂತೆ 50 ವರ್ಷ ಆಂಡ ಪಂಡದು ಪಂಡ ಈ ಪೂಜೆದ ಬಗ್ಗೆದ ಬಾಕಿ ವಿಷಯ ಮುಕ್ಕಳಿಗೆ ಗೊತ್ತಿತ್ತು ಅವಾಗ ಅಪ್ಪ ಮಗಳು ಪೂಜೆ ಬಂತು ಅಂತ ನಕ್ಕರು 2 ಜನರ ಪೋಯಂದ ಮಗಂತ ಮುಗಳು ಪೋಯಂದ ಮುಳು ಪೂಜೆ ಇರಿಗೆ ಎಂಕ ಅಪ್ಪ ಇಚ್ಚಿನ ಪರಿಸ್ಥಿತಿ ಅಲ್ಪ ಒದಗಂಡು ಕಡೆ ಕಾನಗ ಮುಕ್ಕಲು ಸುದೆತ್ತ ಬರಿಕ ಕಡಲ್ದ ಬರಿಕ ಬೋದು ಮುಟ್ಟುನಗ ಅಲ್ಪ ಆ 60 ಬರ್ಪುನ ಹಡಗು ಮಲ್ಲ ತೆರೆಕು ತಿಕ್ಕದು ಮುರುಕುದು ಬೋದು ಆಂಡು ಅರಿಯೋ ಮುರಿಯ ಬುಲ್ಪು ಶುರುವಾಡು ಮುಕ್ಕಲ್ನ ಆ ಮಹಮಲ್ಲ ರೋದನ ಮುಗಿಲು ಮುಟ್ಟುದು ಆಕಾಶ ಮುಟ್ಟುದು ಅಯ್ಯೋ ದೇವರೇ ಓ ಸತ್ಯನಾರಾಯಣ ದೇವರೇ ಓ ಸತ್ಯನಾರಾಯಣ ದೇವರೇ ಅಂತ ಬಂದರು ಈ ಇಲ್ಲಾಡು ಪೂಜೆ ಇಡ್ತಿನ ಸತ್ಯನಾರಾಯಣ ದೇವರೇ ಪಾಲೊಂದು ಪೋಯಿರಾಡಿ ಮುಗುಲ್ ಪೋಯಿ ಲೆಕ್ಕನೆ ಕಾರ್ಲ ಸೀದ ಪೋಯಿರಿ ಅಡಿಗೆ ಕಡಲ್ನ ಹೋದು ಮುಗುಲು ಮುಕ್ಕಲ್ನ ಬುಲಿಪು ಅವು ಆಕಾಶ ಹೋಗಿತ್ತದು ಅಂಚ ಆರವಳು ಆಕಾಶ ಹೊಂದೆ ಪಂಡೆ ಗಗನ ಮಂಡಲ ಗಗನ ಮಂಡಲಡು ಪನ್ಪೇರಿ ದಪ್ಪ ನಿಕುಲು ಪದೇ ಪದೇ ತಪ್ಪು ಮಂತೊಂದುಲ್ಲದೆ ಎನ್ನ ಪೂಜೆನ ಮರೆತು ನಡೆದಾವ ಆ ಪೂಜೆಗೆ ನಿಕುಲು ಅಪಚಾರ ಮಂತಿ ನಡೆದಾವ ಸರ್ವಾಂತರ್ಯಾಮಿಯಾದಿ ಸರ್ವ ಕಥಾ ಶ್ರವಣದಾವರ ಇನಿತ್ತ ಆದಿಶಕ್ತಿ ಚಾಮುಂಡೇಶ್ವರಿಯ ಸಂವಿಧಾನ ನಡೆಸಿದ ಚಿತ್ರ ಈ ಸದ್ಯಾಕಾಲದ ಪೂಜಾ ಕಥಾಶ್ರವಣದಾವರ ಮಾತರಿಗಳ ನಮಕ್ ಮಂಗಲ ಮಲ್ಪಡು ಆ ಭಗವಂತೆ ಅಂಚನೆ ಲೋಕಗುಲ ಮಂಗಲಾವಡು ಅಂಚಿತ್ತಿನ ಲೋಕ ರಕ್ಷಕ್ಕೆ ಸ್ವಾಮಿಯಾಯಿನ ಲಕ್ಷ್ಮೀ ಸತ್ಯನಾರಾಯಣ ಅವತಾರಿಯಾಯಿನ ಆ ಮಹಾವಿಷ್ಣುನ ಪಾದಚರಣಗೂ ನಮಲ ನಮಕ ಮಾತ ಭಗವಂತೆ ಮಂಗಲ ಮಲ್ಪಡು ಪಡೆದು ಮಾತ ಈ ಕಥೆನ ಭಕ್ತಿ ಶ್ರದ್ಧೆಡು ಕೇಂಡರ ನಿಕ್ಲಿಗೆ ಮಾತೆರೆಗಲ ನಿಕ್ಲಿಕ್ಲ ಮನದಿಚ್ಛೆ ಫಲ ಪ್ರಾಪ್ತಿಯಾಪನಿಂಚಿತ್ರ ಫಲ ಕೊರದು ಭಗವಂತೆ ನಮಕ್ ಮಂಗಲ ಮಲ್ಪಡು ಈ ಕ್ಷೇತ್ರಗುಲ ಸದಾ ಸನ್ಮಂಗಲಾವಡು ಈ ಕ್ಷೇತ್ರಗೂ ಬರ್ಪಿನಕ್ಲಿಗೆ ಮಾತೆರೆಗಲ ಸದಾ ಸನ್ಮಂಗಲ ಪ್ರಸಾದ ಫಲಪ್ರಾಪ್ತಿಯಾವಡು ಎಂದು ಪನ್ಪುರೆತ್ತ ಒಟ್ಟಿಗೆ ಈ ಕಥೆಗೆ ಈ ಪೂಜೆಗೆ ಮಂಗಲ ಮಲ್ಪುಗ ಪಂಡದ ನಿಕ್ಲ ಮಾತೆಲ್ಲ ಅನುಕೇಂದ್ರ ಓಂ ವದನಂ ಶ್ರವಣಂ ಧ್ಯಾನಂ ಅರ್ಚನಂ ಕೀರ್ತನಂ ದಾಸ್ಯಂ ಸಖ್ಯೋ ಆತ್ಮನಿವೇದನಂ ಚರಣ ಸೇವನಂ ಲಕ್ಷ್ಮೀ ಸತ್ಯನಾರಾಯಣಾಯ ನಮಃ ಪರಿತ್ರಾಣಾಯ ಸಾಧೂನಾಂ
ಚಾಮುಂಡೇಶ್ವರಿ ಅಂಚನೆ ನಾಗದೇವರೇ ಅಪ್ಪೆ ರಕ್ತೇಶ್ವರಿ ಕ್ಷೇತ್ರ ಬಾಲೆ ಮಂತ್ರ ಗುಳಿಗೆ ಅಂಚನೆ ಕಾಳಭೈರವನ ಈ ಪುಣ್ಯ ಸಂವಿಧಾನವೇ ನಮಗೆ ಮಾತಿರೆಗಳ ತೆರೆದಿತ್ತಿನ ಪ್ರಕಾರ ಪ್ರತಿ ವರ್ಷ ಮುಳ್ಪದ ವಾರ್ಷಿಕ ಪೂಜೆದ ಈ ಶುಭ ಸಂದರ್ಭಡೆ ನಮ್ಮ ಮುಳ್ಪದ ವಾರ್ಷಿಕ ಪೂಜೆದ ಮಹೋತ್ಸವನ ಏತ ದಿವಸದ ಆಚರಣೆ ಮಲ್ಪ ಮಂಡನ ಏನಿರ್ದು ಬತ್ತನ ಎಲ್ಲ ಅಂಜಿನ ಮುಟ್ಟ ಉಂಡು ಎಲ್ಲೆಲ್ಲ ಉಂಡು ಅಂಚಾತ್ ಇನಿ ಆ ವಾರ್ಷಿಕವಾದ ಪ್ರತಿ ವರ್ಷದ ನಡಪಲೆಕ್ಕನೆ ಸಾಮೂಹಿಕವಾದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆನ ನಮ್ಮ ಮಲ್ತದ ಐಟ್ಲ ಇನಿ ಬಾರಿ ವಿಶೇಷ ಪರ್ವಕಾಲ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಜತದೆ ಕ್ಷೇತ್ರದ ಜೀರ್ಣೋದ್ಧಾರದ ಒಂಜನೇ ಅಂಗ ಬಹುಶಃ ಇನಿಕೊಂಜಿ ಮುಕ್ತಾಯಾತದೆ ಅವು ಈ ಸಾನ್ನಿಧ್ಯದ ಮೂಲ ನಾಗದೇವರನ್ನ ಸಾನ್ನಿಧ್ಯ ಆರೂಢ ನೂತನವಾದ ನಿರ್ಮಾಣವಾದ ಆ ನಾಗದೇವರನ್ನ ಶಿಲಾ ಪ್ರತಿಷ್ಠಾಪನೆ ಅಪ್ಪೆ ರಕ್ತೇಶ್ವರಿನ ಅವೇಕ ವರ್ಷದಿಂಚಿ ಸಾನ್ನಿಧ್ಯದ ಮೂಲ ವಯಸ್ಸೊಂದಿತ್ತನ ಚಿಂತನ ಅಪ್ಪೆ ರಕ್ತೇಶ್ವರಿಗಳ ಕ್ಷೇತ್ರಪಾಲಕಲ ಸಾನ್ನಿಧ್ಯ ನಿರ್ಮಾಣವಾದ ಆ ರಕ್ತೇಶ್ವರಿಗೆ ಕ್ಷೇತ್ರಪಾಲಕಲ ಪದ್ಮಶಿಲೆಯನ್ನು ಆರೂಢ ಕಟ್ಟಡ ಪ್ರತಿಷ್ಠಾಪನೆ ಮಲ್ಪಾದೆ ಗೋಡಾಪನೆ ಚಿತ್ತನ ಕಲಶಾಭಿಷೇಕ ಬ್ರಹ್ಮಕುಂಭಾಭಿಷೇಕವನ್ನು ನಡಪಾದೆ ಆ ನಾಗದೇವರನ್ನ ಪ್ರಸನ್ನ ಪೂಜೆಯನ್ನು ಕರೆತದೆ ಆಶ್ಲೇಷ ಮಹಾಬಲಿ ಪೂಜೆಯನ್ನು ಮಾತ್ರ ನೆರವೇರಿಸಾದೆ ಆ ನಾಗದೇವರನ್ನ ಪ್ರತಿಷ್ಠಾ ಕಲಶಾಭಿಷೇಕ ಪ್ರಸನ್ನ ಪೂಜೆನ ಮಧ್ಯಾಹ್ನ ಕಾಲದ ಕಲಿತದೆ ಸಂಧ್ಯಾ ಕಾಲದ ಲಕ್ಷ್ಮೀ ಸತ್ಯನಾರಾಯಣ ದೇವರಿಗೆ ಏರಾಯನ ಗದ್ದುಗೆಡೆ ಆ ಭಗವಂತನ ಮಹಾಪೂಜೆ ಕರೀತದೆ ಆ ಪರಮಾತ್ಮಗೆ ಆ ಗದ್ದುಗೆಡೆ ಸರ್ವೋಪಚಾರದ ಪೂಜೆಯ ಮುಖೇನ ಅಧ್ಯಾಯ ಪೂಜೆಯನ್ನು ಕರೀತದೆ ಕಥಾಶ್ರವಣ ನಮ್ಮ ಮಾತೆಲ್ಲ ಮನನ ಶ್ರವಣ ಪಾಲು ಆ ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಕೃಪೆಗೆ ನಮ್ಮ ಮಾತೆಲ್ಲ ಧನ್ಯರಾತ ಪಾತ್ರರಾತ ಈ ದಿವ್ಯವಾಹಿನ ಚಿತ್ರನ ಸಂದರ್ಭಡೆ ನಮ್ಮ ಏನು ಮಾತ ಈ ಸಾಮೂಹಿಕ ಸತ್ಯನಾರಾಯಣ ದೇವರನ್ನ ಪೂಜಾ ವಿನಿಯೋಗ ಸಂಪನ್ನಾವೇನೆ ಕಾರಣಕರ್ತರಾತರ ಅಂಚಿತ್ತಿನ ಮಾತ ಭಕ್ತ ಬಂಧುಗಳಿಗಲ ಈ ಕ್ಷೇತ್ರದ ಮಾತ ಸದ್ಭಕ್ತರಿಗಲ ಈ ಊರು ಗ್ರಾಮ ರಾಜ್ಯದ ಸದ್ಭಕ್ತರಿಗಲ ಆ ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಪೂರ್ಣ ಅನುಗ್ರಹ ಫಲಪ್ರಾಪ್ತಿ ಆವಡೆ ಮಾತರಿಗಲ ಬರ್ಪುನ ಕಷ್ಟ ನಷ್ಟ ದಶಾಕಾಲದ ಗ್ರಹಚಾರ ದೋಷಾದಿ ಫಲಕರು ಶಾಂತಿ ಆವಡೆ ಅಂಚನೆ ಅಕಲೆಕ್ಕಲೆ ಸಂಸಾರದ ಸುಖ ಫಲ ಸಿದ್ಧಿ ಆವಡೆ ಅಂಚನೆ ಅಕಲಕ್ಕಲ ಇಲ್ಲಿನ ಜಾಗಗಳು ಬಂದರೆ ಸಂಸಾರದ ಸುಖ ಫಲ ಪ್ರಾಪ್ತಿ ಆವಡೆ ಕಷ್ಟ ನಷ್ಟಲು ಗಂಡಾಂತರಗಳು ದುರಿತಲು ಮಾತ ದೂರ ಆವಡೆ ಲಕ್ಷ್ಮೀ ಸತ್ಯನಾರಾಯಣನ ಅನುಗ್ರಹದ ಸತ್ಯಡು ನ್ಯಾಯಡು ನಿಷ್ಠೆಡು ಮಾತೆಲ್ಲ ಜೀವನ ಮಲ್ಪಲೇಕಾವಡೆ ಅಂಚನೆ ಸತ್ಯೋಗು ಧರ್ಮೋಡು ನಡಪುನಗ ಆ ಭಗವಂತನ ಸದಾಶ್ರೀ ರಕ್ಷೆ ನಮ್ಮ ಮಾತೆರೆಲ್ಲ ಮಿತ್ತುಪ್ಪಡೆ ಅವರ ಈ ಭೂಮಿದ ಮಿತ್ತಿ ಸಮಸ್ತ ಜೀವರಾಶಿಲ ಸುಖವಾದ ಬಾಳಲೇಕಾವಡೆ ಅಂಚನೆ ಊರು ಗ್ರಾಮ ರಾಜ್ಯ ರಾಷ್ಟ್ರ ದುರ್ಭೀಕ್ಷೆಡಿದು ಸುಭೀಕ್ಷೆದೆಡೆಗೆ ಪೋವಡೆ ಮನುಕುಲ ಮಾತ ಧರ್ಮಾಭಿಮಾನಿಲಾದ ಸತ್ಯಾಭಿಮಾನಿಲಾದ ವಿದ್ಯಾ ಬುದ್ಧಿ ಸದ್ಬುದ್ಧಿ ಸುಜ್ಞಾನ ಪರುಟು ಮೆರೆಪುಲೇಕಾವಡೆ ಆ ಲಕ್ಷ್ಮೀ ಸತ್ಯನಾರಾಯಣನ ಕೃಪೆ ನಮ್ಮ ಮಾತೆರ್ನಲ್ಲ ಇತ್ತದೆ ಅಂಚನೆ ಆ ಭಗವಂತನ ಅನುಗ್ರಹದವರ ಮಾತ ಭಕ್ತಾಭಿಮಾನಿಗಳು ಗಮನ ಕೊರುಡು ಇನಿ ನಾಗದೇವರನ್ನ ಈ ಸಾನ್ನಿಧ್ಯಡು ಪ್ರತಿಷ್ಠೆ ಆತಲು ಅಂಚನೆ ನಮ್ಮ ಅಪ್ಪೆನ ಒಂಜಿ ಕ್ಷೇತ್ರದ ಜೀರ್ಣೋದ್ಧಾರಡು ಉಳ್ಳ ನಮಕ ಮಾತೆರೆಗಳ ತೋಜುನ ಪ್ರಕಾರ ನನ್ನ ಮಲ್ತ ಮಾಡಿದ ಕೆಲಸ ಒಂಜಿ ಬಹುಶಃ ಪರಿಪೂರ್ಣವಾದ ಆಂಡ ದೇವಸ್ಥಾನ ನಮಕ್ ಮುರಣೆ ನಾಗದೇವರನ ಶಿಲಾನ್ಯಾಸದ ಸಂದರ್ಭಡ್ ನಮಕ್ ಮುಲ್ಪ ಖಾಲಿ ದೇವರನೊಂಜಿ ಗರ್ಭಗುಡಿತ ಕೆಲಸ ತೆಗೆದಿತ್ತಂಡೆ ಇನ್ನೇತು ನಗ ಅಲ್ಪ ಎದುರ್ದ ಮಂಟಪದ ಮುಖಮಂಟಪದ ಕೆಲಸ ಎತ್ತದು ಬೈದಂಡೆ ಆತ ತಂದೆ ಹಿಂದೆತ್ತ ಸುತ್ತು ಪೌಳಿದ ಮೇಲದ ಕೆಲಸ ಹಿಂದೆತ್ತ ಪಂಚಾಂಗದ ಕೆಲಸ ಆತಂಡೆ
ನನ ಅವು ಪಂಚಾಂಗ ಬಿತ್ತು ಬರೆಯಲು ಅಂಚಾದ ಇಂಚಿತ್ತಿನ ಮಾತ ಕೆಲಸ ಕಾರ್ಯ ಮುಲ್ಪದ ಕ್ಷೇತ್ರದ ಜೀರ್ಣೋದ್ಧಾರ ನಮ್ಮ ಮಾತೆರಲ್ಲ ಕೈಟುಂಡು ಅವಿಡ್ದ ಅವರ ಮಾತ ಭಕ್ತಾದಿಲು ಆಯ್ನಾತ್ ಬೇಗ ಈ ಕ್ಷೇತ್ರದ ಜೀರ್ಣೋದ್ಧಾರ ಆಪಿಲೆಕ್ಕ ತನು ಮನ ಧನ ಸಮಸ್ತ ಸಹಾಯವಂತದ್ದು ಈ ಕ್ಷೇತ್ರದ ಜೀರ್ಣೋದ್ಧಾರದ ಬುಳೆಚಿಲ್ಡ್ ನಮ್ಮ ಮಾತೆರ್ಲ ಪಾಲುದಾರರಾವಳು ಅಂಚನೆ ಆ ಅಪ್ಪೆನ ಕೃಪೆಕ್ ಗುರು ಹಿರಿಯರನ ಕೃಪೆಕ್ ಲಕ್ಷ್ಮೀ ಸತ್ಯನಾರಾಯಣನ ಅನುಗ್ರಹಕ್ಕೆ ಆ ನಾಗದೇವರ ಪರಿವಾರ ಸತ್ಯುಳಾಯಿನಂಚಿತ್ತಿನ ಸರ್ವಶಕ್ತಿನ ಕೃಪೆಗೆ ನಮ್ಮ ಪಾತ್ರರಾವಳು ಆ ಮುಖೇನ ನನ್ನ ದುಂಬುದ ವರ್ಷದ ಮುಳ್ಪದ ಇಂಚಿನ ವಾರ್ಷಿಕ ಪೂಜೆ ಅಥವಾ ಇಂಚಿನ ವಾರ್ಷಿಕ ಮುಕ್ತ ಆ ಬಲಿಕರ್ಮ ಮಹೋತ್ಸವ ಒಂದು ಮಾತ ನೂತನ ನಿರ್ಮಾಣವಾಯಿನ ದೇಗುಲಡು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಮಲ್ಪಲೆಕ್ಕ ನಮಕ್ ಮಾತೆರಗಲ ಯೋಗ ಬರಡೊಂದು ಆ ಭಗವಂತನ ನಟೊಂದು ನಮ್ಮ ಸತ್ಯನಾರಾಯಣ ದೇವರ ಪೂಜೆದ ಮಾತ ಸೇವೆ ಮಲ್ಪಾಯಿನಕ್ಲಿಗೆ ಆ ಭಗವಂತೆ ಪುಣ್ಯದ ಬರಕೊಟ್ಟು ಕಾಪಾಡಡೆಂದು ಲಕ್ಷ್ಮೀ ಸತ್ಯನಾರಾಯಣ ದೇವರ ಪಾದವನ್ನು ಪಂಚಿತಿ ಭಕ್ತಿದ ಗೋವಿಂದ ಪ್ರಾರ್ಥನಂ ಸಮರ್ಪಯಾಮಿ ಮನಸಾ ಸಂಕಲ್ಪ ಸಿದ್ಧಿರಸ್ತು ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ಅಂದಿನಾ ಜಗನ್ನಾಥೇವ ನಾನು ತಂದು ಕೊಡ್ತೀನಿ ತೀರ್ಥ ಮಾಡ್ಬಿಟ್ಟ ಅಲ್ಪ ತೀರ್ಥ ಕೊಡ್ತೀನಿ ವ್ಯವಸ್ಥೆ ಮಾಡ್ತಿದ್ದೇನೆ ತೀರ್ಥ ಕೊಡ್ತೀನಿ ತೀರ್ಥ ಮಾಡಿ ಅಲ್ಪ ಉಳ್ಳವರು ಅಲ್ಪ ಬೇಕು ಅಂತೇಳಿ ಬ್ರಹ್ಮಾರ್ಪಣ ಬಿಟ್ಟು ಪ್ರಸಾದ ಬೇಕು ಈ ಪ್ರಕಾರ ಬರೋದು ಬಾಲಪಟ್ಟಣ ತಿಂತ ನಿಧಾನವಾಗಿ ಬನ್ನಿ ರಾತ್ರಿ ಹೊತ್ತು ಸಮಾಧಾನಕರವಾಗಿ ಲೈನ್ ಇಡಬಲ್ಲ ಪೂರ ಒಂದೇ ಸಾಲ ಪೂರ ಅಪೇಕ್ಷೆ ಸಾಲ ಪೂರ ಅಪೇಕ್ಷೆ നല്ല ನಮ್ಮ ಬಾಲಪತ್ರ ಸೀದೆ ಇರ್ಬೋದು ಬಾಲಪತ್ರ ಸೀದೆ ಇರ್ಬೋದು ಅದೇ ತೀರ್ಥ ಪ್ರಸಾದ ಸಾಲ ಕೊಟ್ಟು ಸಾಲ ತೀರ್ಥ ಪ್ರಸಾದ ಬ್ರಹ್ಮಾರ್ಪಣೆ ಕೊಟ್ಟು ಮಾತ್ರ ಎಲ್ಲ ಬಲ್ಪಬೇಕಂತಲೇ ತೀರ್ಥ ಪ್ರಸಾದ ಬಿಟ್ಟು ಏರ್ಪಬೇಕು ತೀರ್ಥ ಪ್ರಸಾದ ಕೊಟ್ಟು ಕಡೆ ಬರ್ತಾರೆ ಬಾಲಪತ್ರ ಸೀದೆ ಬರ್ತಾರೆ ಬಾಲಪತ್ರ ಕೈ ದಯಮಾಡಿ ಬೇಸತ್ತು ಕಡೆ ಪಡ್ತಾರೆ ಬಾಲಪತ್ರ ರದ್ದ ನೋಡಿರಬಲ್ಲ ನೀವು ತೀರ್ಥ ಮಾತ್ರ ವ್ಯವಸ್ಥೆ ತೀರ್ಥ ಪ್ರಸಾದ ಬ್ರಹ್ಮಾರ್ಪಣೆ ಬಂದರೆ ಈ ಭಾಗದಲ್ಲಿ ಬ್ರಹ್ಮಾರ್ಪಣೆ ಇಕ್ಕಳಿಗಂತೇಳಿ ಹೇಳ್ತಾ ಇದ್ದೇನೆ ಆಗದಿಂದ ಶೀಘ್ರವನ್ನು ಸಿಗಿ ಬ್ರಹ್ಮಾರ್ಪಣೆ ಬಿಟ್ಟು ಪ್ರಸಾದ ಸ್ವೀಕಾರ ಮಾಡಬೇಕು ಇದು ಕೇವಲ ತೀರ್ಥ ಪ್ರಸಾದ ಮಾತ್ರ ಈ ಕಡೆ ಬನ್ನಿ ಮಗುವನ್ನು ಇಟ್ಟುಕೊಂಡವರು ದಯವಿಟ್ಟು ಸಾಲಗಳಿದ್ದಾರೆ ಅವರು ಸೀದೆ ಎದುರು ಬಂದರು
ಮಗುವನ್ನು ಎತ್ತಿಕೊಂಡಿದ್ದಂಥ ಸ್ತ್ರೀ ಪುರುಷರು ಯಾರೇ ಇದ್ದರೂ ಕೂಡ ದಯವಿಟ್ಟು ಎದುರಿಗೆ ಬನ್ನಿ. ಅವರಿಗೆ ಪ್ರತ್ಯೇಕವಾಗಿ ಹೋಗಿ ಪ್ರಸಾದ ಕೊಡ್ಬೋದು. ಅವ್ರನ್ನ ಕಳಿಸ್ತೀವಿ ಹೋಗ್ಲಂತೆ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಮಗುವನ್ನು ಎತ್ತಿಕೊಳ್ಳಿ, ಈ ಕಡೆ ಬನ್ನಿ. ಬಾಲಿಗೆ ತಪ್ಪನ್ನು ಸೀದಾ ಎದುರು ಕಳ್ತಾರೆ. ಈಗ ಇದೆ ಮಗುವಿಗೆ ಎದುರು ಮಗು ಅಲ್ಪ ಬಾಲಪತ್ರ ಬತ್ತಣಿಗೆ ಸ್ವರೂಪಿರುವ ಎದುರು ಕಡಪಡ್ಲೆ ಬಾಲಪತ್ರ ಬತ್ತಣಿಗೆ ಮಾತೃಮಂಡಲ ಒಂದಿಬ್ಬರು ಕಾರ್ಯಕರ್ತರು ಬರಬೇಕಿತ್ತು. ಮಹಿಳಾ ಕಾರ್ಯಕರ್ತರು ಮಾತೃಮಂಡಲ ಕಾರ್ಯಕರ್ತರು ದಯವಿಟ್ಟು ಒಂದಿಬ್ಬರು ಬರಬೇಕಿತ್ತು. ಅದೇ ರೀತಿ ತೀರ್ಥಪ್ರಸಾದ ತಗೊಂಡವರು ಅನ್ನದಾನದ ವ್ಯವಸ್ಥೆಯಲ್ಲಿ ನಿಮಗಾಗಿ ಕಾಯ್ತಿದ್ದಾರೆ. ಅನ್ನಪ್ರಸಾದ ಸ್ವೀಕರಿಸಬೇಕು. ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮಗುವನ್ನು ಎತ್ತಿದ ಮುಂಚೆ ಬೇರೆ ಬನ್ನಿ. ಮಗುವನ್ನು ಎತ್ತಿದ ದಯವಿಟ್ಟು ಕ್ಯೂರಲ್ಲಿ ಧರಿಸಿ ಬೇರೆ ಬನ್ನಿ. ನೋಡಿ ಸಾಲಲ್ಲಿ ಒಂದು ಸಾಲು ಬರ್ತದೆ. ನೀವು ನಡವಡಿಸಿದ್ರೆ ಬಾಲಪತ್ರ ಮಾಡಲಿಕ್ಕೆ ಎದುರು ಬರ್ತದೆ. ಬಾಲಪತ್ರ ಮಾಡಿರ್ತಾನೆ ಎದುರು ಬರ್ತದೆ. ಬಾಗಿಲಿಗೆ ಸಾಲು ಬರ್ತದೆ. ಅಥವಾ ನಿಖಿಲ ಮಾತ ಸದ್ಭಕ್ತ ಕುಟುಂಬದ ನಮ್ಮ ಉತ್ತರೋತ್ತರ ಅಭಿವೃದ್ಧಿಗಲ್ಪ ಆ ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನು ಪೂಜೆದ ಸಂಪೂರ್ಣ ಫಲ ರಾಶಿಯಾದ ಕಾಪಾಡು ಅಂಚನೆ ಏನು ಮಾತ ಭಕ್ತವರಿಂದ ಆ ಭಕ್ತವಂತನು ಈ ಒಂದು ಆ ದಿವ್ಯ ಸನ್ನಿಧಾನಡೆ ಆ ಏರಾಯಿನ ಗದ್ದುಗಿದ ಲಕ್ಷ್ಮೀ ಸತ್ಯನಾರಾಯಣ ಪ್ರಿಯನ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಅತ್ಯಗ್ಲ ಸಂಸಾರ ಜೀವನ ಕಾಪಾಡಲು ಬಿತ್ತಿದ ಕಾಲೊಳ್ಳ ಮುಲ್ಪ ನಡಪುನಂಚಿತ್ತಿನ ಪೂಜನೆ ಆ ನೆರವೇರಿಸಾವು ಚಿತ್ತಿನ ಸರ್ವಶಕ್ತಿ ದೇವಿಯ ಅನುಗ್ರಹ ಮಲ್ಪಾದುಕರಣೆಂದರೆ ಈ ಕ್ಷೇತ್ರ ಸನ್ನಿಧಾನದ ಮಲ್ಪಾಯಿನ ಸಾಮೂಹಿಕ ಲಕ್ಷ್ಮೀ ಸತ್ಯನಾರಾಯಣ ಪೂಜೆದ ಪ್ರಸಾದ ಪೂಜಿರುತ್ತೇ ಆ ಆದಿತ್ಯವರ್ಣೆ ತಪಸೋದಿ ಜಾತೋ ವನಸ್ಪತಿಸ್ತವ ವೃಕ್ಷೋಥ ಬಿಂಬಾತ್ ಸಂಪೂರ್ಣ
ಆವರಣ ದೇವನ ಪೂಜಾರಾಧನ ವಿನಿಯೋಗ ಓಂ ಹರೇ ನಮಃ ಓಂ ಶ್ರೀರಾಮೋದರಾಯ ನಮಃ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ನಮಃ ಪ್ರಥಮಾವರಣ ದೇವತಾಭ್ಯೋ ಓಂ ಋಗ್ವೇದಾಯ ನಮಃ ಯಜುರ್ವೇದಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ಇದೇ ತೃತೀಯಾವರಣ ದೇವತೆ ಓಂ ಸೋಮಾಯ ನಮಃ ಓಂ ಅಂಗಾರಕಾಯ ನಮಃ ಓಂ ಬುಧಾಯ ನಮಃ ಓಂ ಬೃಹಸ್ಪತಯೇ ನಮಃ ಓಂ ಭಾರ್ಗವಾಯ ನಮಃ ಓಂ ಶನೀಶ್ಚರಾಯ ನಮಃ ಓಂ ರಾಹುವೇ ನಮಃ ಓಂ ಕೇತುವೇ ನಮಃ ಓಂ ಲಕ್ಷ್ಮೀ ಸತ್ಯನಾರಾಯಣಾಯ ನಮಃ ಚತುರ್ಥಾವರಣ ದೇವತಾಭ್ಯೋ ನಮಃ ಜಲಗಂಧಾಕ್ಷರ ಪುಷ್ಪಾರಾಧನ ಕ್ಷೇತ್ರದ ಜೀರ್ಣೋದ್ಧಾರದ ಈ ಸಂದರ್ಭ ಈ ವರ್ಷ ಏಪಲ ಇಲ್ಲ ಸಮಿತಿ ದಕ್ಷಿಣ ಪೂಜಾರಿ ಈ ಸರಿ ಹೊಸತಾದ ಜೀರ್ಣೋದ್ಧಾರ ಸಮಿತಿ ನೆತ್ತ ಏನಿ ಜವಾಬ್ದಾರಿ ತಂದು ಅಂಚ ಕೂಡಿಡ್ದಿಂಚಿ ನಡಕುನ ಆ ನಾಗ ದೇವರಿಗೆ ಗುಂಡ ಕಟ್ಟದ ಬ್ರಹ್ಮಕಲಶ ಅಂಚೆನೆ ಸತ್ಯನಾರಾಯಣ ಪೂಜೆ ನಾಗ ಪ್ರತಿಷ್ಠೆ ಸತ್ಯನಾರಾಯಣ ಪೂಜೆ ಇಲ್ಲಿ ನೆರವೇರಿಸದೆ ಊರ್ದ ಭಕ್ತಾತ್ಮಾನಿಂದ ಅಂಚನೆ ಸಮಿತಿದ ಕುಲ್ಲ ಜೀರ್ಣೋದ್ಧಾರ ಸಮಿತಿ ಕುಲ್ಲ ಎಡ್ಡ ರೀತಿಗೆ ನೆರವೇರಿಸವರೇ ಸಹಕಾರ ಕೊಡ್ತಾರೆ ಅಂಚನೆ ಬೈತಿನ ಭಕ್ತಾಭಿಮಾನಿಯಾಗಿ ಅನ್ನದಾನ ಸೇವೆ ನಿರಂತರವಾದ ನಡತದಲ್ಲಿ ಅಪ್ಪೆನ ಶಕ್ತಿ ಮಾತೆರೆಗಳ ಉಪ್ಪಡು ಅಂಚನೆ ವರ್ಷಲ ಈ ಜೀರ್ಣೋದ್ಧಾರ ಸಮಿತಿದ ಲೆಕ್ಕನೆ ವರ್ಷಲ ಈ ಜನಕ್ಕೂ ಎಡ್ಡೆ ಬರ್ತದೆ ಸೇರ್ದು ಸತ್ಯನಾರಾಯಣ ಪೂಜೆಲೆ ಅಂಚನೆ ಎಲ್ಲ ನಡಪುನ ಭೈರವನ ಸೇವೆ ಮಂತ್ರಗುಳಿಗನ ಸೇವೆಲ ಒರ್ಲು ನಡಪಡು ಪಡೆದು ದೇವರ ನಟನು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ವ್ಯಾಸನಗರ ಕುಂಪಲ ನೆತ್ತ ಜೀರ್ಣೋದ್ಧಾರ ಕಾರ್ಯ ನಡತೊಂದುಂಡು ಪ್ರತಿ ವರ್ಷದ ಲೆಕ್ಕನೆ ಈ ಸಕ್ತಿಲ ಸತ್ಯನಾರಾಯಣ ಪೂಜೆ ಭೈರವ ಸೇವೆ ನಡತೊಂದುಂಡು ಭಕ್ತ ಬಂಧುಲು ಅತಿ ಹೆಚ್ಚು ಸಂಖ್ಯೆಡು ಪಾಲು ಪಡೆದು ಶ್ರೀದೇವಿ ಆದಿಶಕ್ತಿ ಚಾಮುಂಡೇಶ್ವರಿನ ಕೃಪೆಗೆ ಪಾತ್ರರಾಗುವುದಿಲ್ಲ. ಈ ಪೊರ್ತೋಡು ದೇವಸ್ಥಾನದ ಬಗ್ಗೆ ಒಂದು ಎರಡು ಪಾತ್ರ ಪನ್ನೊಡೆ ಸುಮಾರು 500-700 ವರ್ಷದ ಇತಿಹಾಸ ಇತ್ತಿನಂಚಿನ ಈ ದೇವಸ್ಥಾನ ಅಜೀರ್ಣಾವಸ್ಥೆ ಇಡ್ತೀನಿ ಅಂತದ್ದು ಊರ ಪರ ಊರ ಭಕ್ತ ಬಂಧುಗಳು ಸೇರಿದ ಸಮಿತಿ ರಚನೆ ಮಂತದ್ದು ಕರಿನ ಹಲವಾರು ತಿಂಗಳೂರಿನಿಂಚ ಜವನೀರು ರಾತ್ರಿ ಶ್ರಮದಾನ ಮಂತೊಂದು ತೀರ್ಥಭಾವಿನ ನಿರ್ಮಾಣ ಮಂತ ಆತನು ಅಂಚನೆ ಗರ್ಭಗುಡಿತಲ ಬೇಲೆ ಆತನು ನನ್ನ ಒಂದು ಸಮಯಡು ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವಗಳ ದಿನ ನಿಗದಿ ಮಂತ್ರಿಗಳು ಈ ಸಂದರ್ಭಡು ಸದ್ಭಕ್ತ ಬಂಧುಲು ಶ್ರೀ ಕ್ಷೇತ್ರಗೂ ಐನಾತಿ ಹೆಚ್ಚಿಗೆ ಧನವಂತಿಗೆ ಕೊಡುವ ಮೂಲಕ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ಪಾಲ್ಪಡೆಯುವುದು ಅಂಚನೆ ಪ್ರತಿನಿತ್ಯ ಬೈಯರ್ದು ನಡುರಾತ್ರಿ ಮುಟ್ಟ ನಡಪನಂಚಿನ ಶ್ರಮದಾನ ಸೇವೆಡ್ಲ ಪಾಲ್ಪಡೆಪಿನ ಮೂಲಕ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಐನಾತಿ ಬೇಗ ನಡಪಲಿಕ್ಕ ಮಾತ ಭಕ್ತ ಬಂಧುಗಳ ಸಹಾಯ ಸಹಕಾರನು ಈ ಮೂಲಕ ಯಾಚನೆ ಮಾಡ್ತಾರೆ.